ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ, ಶಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ನಮ್ಮ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಗೆ ಮರಣ ಶಾಸನವನ್ನ ಬರೆಯೋದಕ್ಕೆ ಸಜ್ಜಾಗಿರುವಂತ ಎತ್ತಿನಹೊಳೆ ಯೋಜನೆಗೆ ಸದ್ದಿಲ್ಲದೆ ಚಾಲನೆ ದೊರಕಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಹುಶಃ ಆ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು. ಕರಾವಳಿಯ ಜನರ ಏನು ಅಭಿಪ್ರಾಯಕ್ಕೆ ಬೆಲೆ ಕೊಡಲಾಗತ್ತೆ, ಕರಾವಳಿಯ ಜನರ ಜೊತೆಗೆ ಮಾತನಾಡುತ್ತೇವೆ, ಮಾತುಕತೆ ನಡೆಸ್ತೇವೆ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಭರವಸೆಯಾಗಿ ಮಾತ್ರ ಉಳಿದಿದೆ. ಇಲ್ಲಿವರೆಗೆ ಕರಾವಳಿಯ ಯಾವೊಬ್ಬ ಮನುಷ್ಯನನ್ನು ಮಾತನಾಡಿಸುವಂತ ಕೆಲಸವನ್ನ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಗಳು ಇಲ್ಲಿವರೆಗೆ ಮಾಡಿಲ್ಲ. ಏಕಪಕ್ಷೀಯವಾಗಿ ಅಂದ್ರೆ ಆ ಭಾಗದ ಜನರಿಗೆ ಒಳಿತು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಭಾಗದ ಜನರನ್ನ ಬಲಿ ಕೊಡೋದಕ್ಕೆ ಸರ್ಕಾರ ಹೊರಟಿದ್ಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ. ಎತ್ತಿನಹೊಳೆ ಯೋಜನೆ, ವಿವಾದಿತ ಎತ್ತಿನಹೊಳೆ ಯೋಜನೆ, ಒಂದು ಕಡೆಯಲ್ಲಿ ನ್ಯಾಯಾಲಯದಲ್ಲೂ ಕೂಡ ಈ ವಿಚಾರ ನಡೀತಾ ಇರುವಂತದ್ದು. ಎತ್ತಿನಹೊಳೆ ಯೋಜನೆಯನ್ನು ವಿರೋಧಿಸಿ ಆದರೂ ಸರ್ಕಾರ ಹಠ ಕಟ್ಟಿ ಕೆಲಸವನ್ನ ಮಾಡ್ತಾ ಇದೆ. ದೊಡ್ಡ ಎಕರೆಗಟ್ಟಲೆ ಜಾಗದಲ್ಲಿ ಪೈಪ್ ಲೈನ್ಗಳನ್ನು ತಂದು ಹಾಕಿ ಆ ಕೆಲಸವನ್ನ ಆರಂಭಿಸಿದೆ. ಆತುರವಾಗಿ ಕೆಲಸ ಆರಂಭಿಸಿದೆ. ಸೊ ಈ ಎಲ್ಲ ವಿಚಾರದ ಬಗ್ಗೆ ನಾವು ಮಾತಾಡಬೇಕು. ಅದಕ್ಕಿಂತ ಮೊದಲು ನಾವು ದಕ್ಷಿಣ ಕನ್ನಡ ಅಥವಾ ಕರಾವಳಿಯ ಭಾಗದ ಕೆಲ ರಾಜಕಾರಣಿಗಳಿಂದ ನಾವು ಕೆಲ ಉತ್ತರವನ್ನ ಬಯಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಕರಾವಳಿಯ ಜನರ ಜೊತೆಗೆ ಮಾತನಾಡ್ತೇವೆ, ಕರಾವಳಿಯ ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತೇವೆ ಅಂತ ಹೇಳಿದ್ದಂತ ಸರ್ಕಾರ ಇಲ್ಲಿವರೆಗೆ ಆ ಕೆಲಸವನ್ನ ಮಾಡಿಲ್ಲ. ಆದರೆ ನಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ, ನಮ್ಮ ನೋವನ್ನ ಹೇಳಬೇಕಾದಂತ ಇಲ್ಲಿನ ಜನಪ್ರತಿನಿಧಿಗಳು ಯಾರಿದ್ದಾರೆ, ಇಲ್ಲಿವರೆಗೆ ಬಾಯಿ ತೆರೆದು ಮಾತನಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಸೊ ಅವರ ಲೀಸ್ಟ್ ಅನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಯಾರೆಲ್ಲ ಆ ಕೆಲಸವನ್ನ ಮಾಡಿದ್ದಾರೆ ಅಂತ. ಮೊದಲಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ಉತ್ತರ ಕೊಡಿ ಸಾರ್ ಅಂತ ನಾವು ಕೇಳಬೇಕಾದಂಥದ್ದು, ಮೊದಲಿಗೆ ಕೇಳಬೇಕಾದಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ರಮನಾಥ್ ರೈಗಳು. ಉಸ್ತುವಾರಿ ಅನ್ನೋದಕ್ಕಿಂತ ಹೆಚ್ಚು ಪ್ರಸ್ತುತವಾಗುವಂಥದ್ದು ಅವರು ಅರಣ್ಯ ಸಚಿವರು ಕೂಡ. ಎತ್ತಿನಹೊಳೆ ಕಾಮಗಾರಿಗೆ ಅಲ್ಲಿ ಎಕರೆಗಟ್ಟಲೆ ಅರಣ್ಯವನ್ನ ಕಡಿತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅರಣ್ಯ ಸಚಿವರಾಗಿ ಹೋದಲ್ಲೆಲ್ಲ ಭಾಷಣ ಬಿಗಿತೀರಿ, ಮರ ನೆಡಬೇಕು, ಗಿಡ ನೆಡಬೇಕು, ಹಸಿರು ಹಾಗೆ ಹಸಿರು ಹೀಗೆ ಅಂತ ಹೇಳ್ತಾ ತಿರುಗ್ತೀರಿ. ಬಟ್ ಎತ್ತಿನಹೊಳೆ ಯೋಜನೆ ಏಕಪಕ್ಷೀಯವಾಗಿ ಮಾಡ್ತಾ ಇದ್ದಾರೆ, ನೀವು ಮಾತಾಡೋದಿಲ್ಲ, ಜಿಲ್ಲೆಯ ಜನ ಬಯಸ್ತಾ ಇದ್ದಾರೆ ರಮನಾಥ್ ರೈಗಳೇ ಮಾತಾಡಿ ಅಂತ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ರಮನಾಥ್ ರೈಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು. ನೇತ್ರಾವತಿ ನದಿ ಜೀವ ತುಂಬಿ ಹರಿಯುವಂಥದ್ದು, ಮೈ ತುಂಬಿ ಹರಿಯುವಂಥದ್ದು ಅದೇ ಬಂಟ್ವಾಳ ಕ್ಷೇತ್ರದಲ್ಲಿ. ನಾಳೆಯ ದಿನ ಎತ್ತಿನಹೊಳೆ ಯೋಜನೆ ಜಾರಿಯಾದ್ರೆ ಬಂಟ್ವಾಳದಲ್ಲೂ ಕೂಡ ನೇತ್ರಾವತಿ ಸೊರಗ್ತಾಳೆ. ನೇತ್ರಾವತಿಯ ದೇಹದಲ್ಲಿ ನೀರಿಲ್ಲದಂತ ಪರಿಸ್ಥಿತಿ ಆಗತ್ತೆ. ಸೊ ರಮನಾಥ್ ರೈಗಳೇ ಮಾತಾಡಿ, ನೀವು ಪ್ರಭಾವಿ ಸಚಿವರು ಯಾಕೆ ಮಾತಾಡ್ತಾ ಇಲ್ಲ ಅಂತ ಜಿಲ್ಲೆಯ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೀವು ಉತ್ತರ ಕೊಡಬೇಕಾದಂತ ಅನಿವಾರ್ಯತೆ ಖಂಡಿತ ಇದೆ. ಮುಂದಕ್ಕೆ ಮೀನುಗಾರಿಕಾ ಸಚಿವರು ಅಭಯಚಂದ್ರ ಜೈನ್ ಮೂಲತಃ ಮೂಡಬಿದಿರೆಯವರಾದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರೋದ್ರಿಂದ ನೇತ್ರಾವತಿಗೂ ನನಗೆ ಸಂಬಂಧವೇ ಇಲ್ಲ ಅಂತ ಹೇಳಿಕೊಳ್ಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಎತ್ತಿನಹೊಳೆ ಯೋಜನೆ ಜಾರಿಯಾದ್ರೆ ಮೀನುಗಾರಿಕೆಯ ಮೇಲೆ ಹೊಡೆತ ಬೀಳುತ್ತೆ ಅನ್ನುವಂತ ಒಂದು ಮಾಹಿತಿ ಇದೆ. ತಜ್ಞ ವಿಜ್ಞಾನಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನೀವು ಮಾತಾಡಬೇಕು ಅಭಯಚಂದ್ರ ಜೈನ್ ಅವರೇ ಅಂತ ಜನ ಕೇಳ್ತಾ ಇದ್ದಾರೆ. ಮತ್ತು ಎಲ್ಲ ವಿಚಾರದಲ್ಲಿ ಮಾತಾಡುವಂತ ನೀವು ಈ ವಿಚಾರದಲ್ಲಿ ಯಾಕೆ ಮಾತಾಡೋದಿಲ್ಲ ಅಂತ ಸಹಜವಾಗಿ ಒಂದು ಪ್ರಶ್ನೆ ಇದೆ. ಮುಂದಕ್ಕೆ ಆರೋಗ್ಯ ಸಚಿವರು UT ಖಾದರ್ ಅವರು ಕೂಡ ಉತ್ತರವನ್ನ ಕೊಡಬೇಕು. ಎತ್ತಿನಹೊಳೆ ಯೋಜನೆಯ ಬಗ್ಗೆ ಯಾಕೆ ಇನ್ನೂ ಮೌನವಾಗಿದ್ದೀರಿ? ಇಲ್ಲಿಯ ಜನರ ಜೊತೆಗೆ ಇಲ್ಲಿವರೆಗೆ ಮಾತುಕತೆ ಆಗದಿದ್ರೂ ಕೂಡ ಸಂವೇದನಾಶೀಲರು ಮತ್ತು ಜನಪ್ರಿಯರು ಅಂತ ಕರೆಸಿಕೊಳ್ಳುವಂತ UT ಖಾದರ್ ಅವರು ಯಾಕೆ ಮಾತಾಡ್ತಾ ಇಲ್ಲ? ಜಿಲ್ಲೆಯ ಜನ ಕೇಳ್ತಾ ಇದ್ದಾರೆ. ಬಹುಶಃ ನಿಮ್ಮದೇ ಕ್ಷೇತ್ರದಲ್ಲಿ ನೇತ್ರಾವತಿ ಕಡಲನ್ನ ಸೇರುವಂಥದ್ದು. ಸೊ ನಿಮಗೂ ಒಂದು ನೇತ್ರಾವತಿಯ ಜೊತೆಗೆ ಸಂಬಂಧ ಇದೆ ಅಥವಾ ನೇತ್ರಾವತಿ ನದಿಯ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅಂತ ನಾವು ಭಾವಿಸಿದ್ದೇವೆ. ಸೊ ಜನ ಕೂಡ ನಿಮ್ಮಿಂದ ಉತ್ತರವನ್ನ ಬಯಸ್ತಾ ಇದ್ದಾರೆ. ಮುಂದಕ್ಕೆ ವಿನಯ್ ಕುಮಾರ್ ಸೊರಕೆ, ಇವರು ಮೂಲತಃ ಪುತ್ತೂರಿನವರು, ಉಡುಪಿಯ ಸಚಿವರಾಗಿರಬಹುದು, ಉಡುಪಿಯ ಉಸ್ತುವಾರಿ ಸಚಿವರಾಗಿರಬಹುದು. ಬಟ್ ನೇತ್ರಾವತಿಯ ನೀರನ್ನ ಕುಡಿದ ಜನ ವಿನಯ್ ಕುಮಾರ್ ಸೊರಕೆಗೆ ರಾಜಕೀಯ ಜನ್ಮವನ್ನು ಕೊಟ್ಟಂತದ್ದು. ಸೊ ನಿಮಗೆ ಆ ಕೃತಜ್ಞತೆ ಅನ್ನುವಂಥದ್ದು ಇದ್ರೆ ಸೊ ಮಾತಾಡಿ ವಿನಯ್ ಕುಮಾರ್ ಸೊರಕೆ ಅವರೇ ಅಂತ ಜನ ಕೇಳ್ತಾ ಇರುವಂಥದ್ದು. ಯಾಕೆ ಎತ್ತಿನಹೊಳೆ ಯೋಜನೆಯ ವಿಚಾರದಲ್ಲಿ ಸೊರಕೆ ಅವರು ಮೌನ ಮತ್ತು ಎತ್ತಿನಹೊಳೆಗೆ
ಪರವಾದ ರೀತಿಯಲ್ಲಿ ನೀವು ಯಾಕೆ ಮಾತಾಡ್ತಾ ಇದ್ದೀರಿ ಅನ್ನುವಂಥ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಸೊ ಸೊರಕೆ ಅವರ ಕಡೆಯಿಂದಲೂ ಜನ ಉತ್ತರವನ್ನ ಬಯಸ್ತಾ ಇದ್ದಾರೆ. ಮುಂದಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರು ಬಹುಶಃ ಇವರ ಕಳೆದ ಬಾರಿ ಕಂಟೆಸ್ಟ್ ಮಾಡಬೇಕಾದ್ರೆ ಸ್ವತಃ ಹೇಳಿಕೊಂಡಿದ್ರು, ಎತ್ತಿನ ಹೊಳೆ ಯೋಜನೆಗೆ ನನ್ನ ವಿರೋಧ ಇದೆ. ಸ್ವತಃ ಅವರ ಪ್ರಣಾಳಿಕೆಯಲ್ಲೂ ಕೂಡ ಇದರ ಪ್ರಸ್ತಾಪ ಇತ್ತು. ದೇಶದ ನಂಬರ್ 1 ಸಂಸದ ಅಂತ ಹೇಳಿಕೊಳ್ಳುತ್ತಾರೆ. ಸೊ ನಳಿನ್ ಕುಮಾರ್ ಕಟೀಲ್ ಅವರೇ ಮಾತಾಡಿ ಎತ್ತಿನ ಹೊಳೆ ಯೋಜನೆಯ ಬಗ್ಗೆ ವಿರೋಧ ಇದೆ ಅಂತ ಹೇಳಿದಂತ ಕಟೀಲ್ ಅವರೇ ಈಗ ಎಲ್ಲಿದ್ದೀರಿ ಅಂತ ಜನ ಕೇಳ್ತಾ ಇದ್ದಾರೆ. ಅಲ್ಲಿ ಕಾಮಗಾರಿ ಆರಂಭ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಮಾತನಾಡಿಸುವ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ. ನೀವು ಪಕ್ಷ ಬೇರೆ ಆಗಿರಬಹುದು, ಬಟ್ ನೀವು ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಸದರು ನೀವು. ಸೊ ನಳಿನ್ ಕುಮಾರ್ ಕಟೀಲ್ ಅವರು ಹೆಚ್ಚು ಮಾತಾಡಬೇಕಾಗತ್ತೆ, ನಿಮ್ಮ ನೇತೃತ್ವದಲ್ಲೇ ಬೇಕಾದ್ರೆ ಹೋರಾಟ ಆಗಲಿ ಅಂತ ಜನ ಬಯಸ್ತಾರೆ. ಸೊ ನಳಿನ್ ಕುಮಾರ್ ಕಟೀಲ್ ಅವರು ಯಾಕೆ ಮೌನವಾಗಿದ್ದಾರೆ? ಸೊ ಈ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಜಿಲ್ಲೆಯ ಜನಗಳಿಗೆ ಸಿಕ್ಕಿಲ್ಲ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಸಕರಿಂದ ನಾವು ಉತ್ತರವನ್ನ ಬಯಸ್ತಾ ಇದ್ದೇವೆ. ಅದು ಸುಳ್ಯದ ಅಂಗಾರರಿಂದ ಹಿಡಿದು ಸುರತ್ಕಲ್ ಭಾಗದ ಮೊಯ್ದೀನ್ ಬಾವವರೆಗೆ ನಾವು ಉತ್ತರವನ್ನ ಕೇಳ್ತಾ ಇದ್ದೇವೆ. ಯಾಕೆ ನಿಮ್ಮ ಸರ್ಕಾರ ಇದೆ, ಆದ್ರೂ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರು ನೀವು ಮಾತಾಡ್ತಾ ಇಲ್ವಲ್ಲ ಅನ್ನುವಂಥ ನೋವು ನಮ್ಮನ್ನೆಲ್ಲರನ್ನ ಕಾಡ್ತಾ ಇದೆ. ಜೊತೆಗೆ ಪ್ರಭಾವಿ ಧಾರ್ಮಿಕ ನಾಯಕರು ಇವರು ಆಗಾಗ ಈ ಹಿಂದೆ ಹೇಳೋದಿತ್ತು, ನೇತ್ರಾವತಿ ಜೀವನದಿ ನಮ್ಮದು, ನೇತ್ರಾವತಿ ಅಳಿದರೆ ನಾವೆಲ್ಲರೂ ಸತ್ತೇ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಇದರಲ್ಲಿ ನಾವು ಇನ್ಕ್ಲೂಡ್ ಮಾಡುವಂಥದ್ದು ಪೇಜಾವರ ಶ್ರೀಗಳು. ಪ್ರತಿ ಹೋರಾಟದಲ್ಲೂ ಕೂಡ ಮುಂಚೂಣಿಯಲ್ಲಿ ಇರ್ತಾರೆ. ಪೇಜಾವರ ಶ್ರೀಗಳು ಯಾಕೆ ಮಾತಾಡ್ತಾ ಇಲ್ಲ? ಮತ್ತೊಬ್ಬರು ಪೂಜನೀಯ ವೀರೇಂದ್ರ ಹೆಗಡೆಯವರ ಮೌನ ಕೂಡ ನಮಗೆ ಬಹಳ ನೋವನ್ನು ತಂದಿದೆ ಜಿಲ್ಲೆಯ ಜನರಿಗೆ. ನೀವು ಮಾತಾಡಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಸೊ ಇಷ್ಟು ಜನರಿಂದ ನಾವು ಉತ್ತರವನ್ನ ಬಯಸ್ತಾ ಇದ್ದೇವೆ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಪರಿಸರವಾದಿ ದಿನೇಶ್ ಹೊಳ್ಳ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಯ್ಯಾರ ಕಿಞ್ಞಣ್ಣ ರೈ ಅವರು ಮೊನ್ನೆ ತಾನೇ ಸಾವನ್ನಪ್ಪಿದ್ರು. ಅವ್ರದೊಂದು ಪ್ರಸಿದ್ಧ ಕವನ ಇದೆ, ಬೆಂಕಿ ಬಿದ್ದಿದೆ ಮನೆಗೆ ಓಡಿಕೊಂಡು ಬನ್ನಿ ಅಂತ. ಸೊ ಇವತ್ತು ದಕ್ಷಿಣ ಕನ್ನಡದ ಪರಿಸ್ಥಿತಿ ಹಾಗೆ ಆಗಿದೆ. ಬಟ್ ನಮಗೆ ಬೆಂಕಿ ಬಿದ್ದ ನೆನಪೇ ಇಲ್ಲ, ಅಥವಾ ಬೆಂಕಿ ಬಿದ್ದಿದೆ ಅನ್ನುವಂಥ ಫೀಲೇ ಆಗ್ತಾ ಇಲ್ವಲ್ಲ, ಯಾಕೆ ಸರ್ ಅದು ಹಾಗೆ? ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಬೆಂಕಿ ಬಿದ್ದರೂ ನೋವು ಅನಿಸ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ, ನೋವು ಆಗಬೇಕಾದ್ರೆ ನಮ್ಮ ನೇತ್ರಾವತಿ ಈಗ ಅವರಿಗೆ ಅಂದರೆ ಯಾವಾಗ ನಮಗೆ ಇದು ನೇತ್ರಾವತಿ ಇದೆಯಾ ಜನಗಳಿಗೆ ಅದರ ಮಹತ್ವ ಮತ್ತು ಅಗತ್ಯ ಅರ್ಥ ಆಗಲಿಲ್ಲ. ಯಾವಾಗ ನದಿ ಇಲ್ಲ ನೀರಿಲ್ಲ, ಮೊನ್ನೆ 5 ದಿನ ಚಡಪಡಿಸಿದ್ರು, ಇಡೀ ಮಂಗಳೂರು ನಗರದಲ್ಲಿ ಚಡಪಡಿಸಿದ್ರು. ಆಗ ಇವರಿಗೆ ಅರ್ಥ ಆಯ್ತು ನೀರಿದ್ರೆ ಏನು ಸಮಸ್ಯೆ ಅಂತೇಳಿ. ಅರ್ಥ ಆಗಲಿಲ್ಲ. ಅರ್ಥ ಆಗದಿದ್ರೆ ಇನ್ನು ಅರ್ಥ ಆಗ್ತದೆ. ಯಾಕೆಂದ್ರೆ ಇದೀಗ 5 ದಿನದಲ್ಲಿ ಈ ರೀತಿ ಆಯ್ತು. ಇನ್ನು ಕೇವಲ 5 ವರ್ಷದಲ್ಲಿ ಈಗ ಕಾಮಗಾರಿ ಆಗುವ ಅಲ್ಲಿ ವೇಗದಲ್ಲಿ ನೋಡಿದ್ರೆ ಕೇವಲ 5 ವರ್ಷದಲ್ಲಿ ಮಂಗಳೂರಂತೂ ಚಿಕ್ಕಬಳ್ಳಾಪುರದಿಂದ ಕಡೆ ಆಗ್ತದೆ. ಯಾವಾಗ ಇವರು ಚಿಕ್ಕಬಳ್ಳಾಪುರಕ್ಕೆ ನೀರು ಬೇಕು, ಅಲ್ಲಿ ನೀರಿಲ್ಲ, ಬರಪೀಡಿತ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ, ಅದೇ ಬರಪೀಡಿತ ಪ್ರದೇಶ ಮಂಗಳೂರು ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಇನ್ನೊಂದು ಪ್ರಮುಖವಾದ ವಿಚಾರ, ಒಂದು 2.5 ಫೀಟ್ ಇರಬೇಕು ನಮ್ಮ ನಗರ ಪಾಲಿಕೆಗೆ ಬರುವಂತ ಪೈಪು. ಅದನ್ನು ಸರಿ ಮಾಡಿಸಲಿಕ್ಕೆ ನಮ್ಮ ಆಡಳಿತ ವ್ಯವಸ್ಥೆಗೆ 5 ದಿನ ಬೇಕಾಯ್ತು. ಇಲ್ಲಿ ಈಗ 16 ಫೀಟ್ ಎತ್ತರದ ಪೈಪ್ ಹಾಕ್ತಾ ಇದ್ದಾರೆ. ಇದು ಎಷ್ಟು ವರ್ಷ ತಗೊಂಡಾರು, ಇದು ಎಷ್ಟು ಇದರಲ್ಲಿ ಕಾಮಗಾರಿ ಮಾಡಿಯಾರು, ಎಷ್ಟು ಹಣವನ್ನು, ಇದು ಹಣ ಎತ್ತಿನ ಹೊಳೆ ಅಲ್ಲ ಹಣದ ಹೊಳೆ ಯೋಜನೆ ಅಂತ ಹೇಳಲಿಕ್ಕೆ ಗ್ಯಾರಂಟಿ ಅದು ಹಣದ ಹೊಳೆ ಆಗ್ತದೆ. ಮತ್ತು ಇನ್ನೊಂದು ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಪಶ್ಚಿಮ ಘಟ್ಟಕ್ಕೆ ಮತ್ತು ನೇತ್ರಾವತಿಗೆ ಮಾರಣಾಂತಿಕ ಗಾಯ ಹಾಕುದ್ರಲ್ಲಿ ಸಂಶಯ ಇಲ್ಲ. ಸರ್, ಅದೇ ಒಂದು ಇಲ್ಲಿಯ ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿವರೆಗೆ ನಮ್ಮ ಜನರನ್ನ ಮಾತನಾಡಿಸುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಲಿಲ್ಲ, ಸರ್ಕಾರದ ಪ್ರತಿನಿಧಿಗಳು ಮಾಡ್ತಾ ಇಲ್ಲ. ಯಾಕಾಗಿ ಇದು ಅಂದ್ರೆ ಒಂದೋ ದಾಷ್ಟ್ಯ ಇರಬೇಕು ಅಥವಾ ನಿರ್ಲಕ್ಷ್ಯ ಇರಬೇಕು. ಕರಾವಳಿಯ ಜನರು ಅಂತ ಹೇಳಿದ್ರೆ ಏನಕ್ಕೂ ಪ್ರಯೋಜನ ಇಲ್ಲದವರು ಅನ್ನುವಂತ ಒಂದು ಭಾವನೆ ಇರಬೇಕು. ಯಾವುದು ಇದರಲ್ಲಿ? ಅಲ್ಲ, ಕರಾವಳಿಯ ಜನರಿಗೆ ಏನು ಅಂತ ಹೇಳಿದ್ರೆ, ಕರಾವಳಿಯ ಜನರಿಗೆ ಜನಪ್ರತಿನಿಧಿಗಳು ಏನೇ ಮಾಡಲಿ ಅವರಿಗೆ ಏರ್ಪೋರ್ಟಿಗೆ ಹೋಗಿ ವೆಲ್ಕಮ್ ಮಾಡ್ಕೊಂಡು ಬರ್ತಾರೆ, ಹೂವಿನ ಹಾರ ಹಾಕೊಂಡು ವೆಲ್ಕಮ್ ಮಾಡ್ಕೊಂಡು ಬರ್ತಾರೆ. ಇದೇ ಜನಪ್ರತಿನಿಧಿಗಳು ಮಂಡ್ಯ, ಮೈಸೂರು, ಚಿಕ್ಕಬಳ್ಳಾಪುರ ಕಡೆಯಲ್ಲಿ ಇದ್ರೆ ಅವರಿಗೆ ಚಪ್ಪಲಿ ಏಟ್ ಹಾಕ್ತಾರೆ. ಆ ಚಪ್ಪಲಿ ಏಟ್ ಇಲ್ಲಿ ಬೀಳಿಲ್ಲ, ಅವರಿಗೆ ಇಲ್ಲಿ ಯಾವುದೇ ಗೆರವು ಆಗಲಿಲ್ಲ, ಪ್ರತಿಭಟನೆ ಆಗಲಿಲ್ಲ. ಆದ ಕಾರಣ ಇವರಿಗೊಂದು ಇನ್ನೊಂದು ಎಂತ ಅಂತ ಹೇಳಿದ್ರೆ, ನೇತ್ರಾವತಿಗೂ ಅವರಿಗೆ ಸಂಬಂಧ ಇಲ್ಲ ಅಂತ ವರ್ತಿಸ್ತಾರೆ. ನಮ್ಮ ಉಸ್ತುವಾರಿ ಸಚಿವರು ಈಗ ನೀವು ಹೇಳಿದಾಗ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಯುಟಿ ಖಾದರ್ ಇರ್ಬೋದು, ನೇತ್ರಾವತಿ ಅವರಿಗೆ ಸಂಬಂಧವೇ ಇಲ್ಲದಾಗ ವರ್ತಿಸ್ತಾ ಇದ್ದಾರೆ. ಆ ಜನಗಳಂತೂ ಮಾತಾಡೋದಿಲ್ಲ ಅಂತ ಅವರಿಗೆ ಗ್ಯಾರಂಟಿ ಆಗಿದೆ. ಇನ್ನೂ ನಮ್ಮ ಜನಗಳು ಮಾತಾಡದಿದ್ರೆ ಇದು ಒಂದು ಏನ್ ಗೊತ್ತಾ, ಒಂದು ಪ್ರಾಕೃತಿಕ ದುರಂತಕ್ಕೆ ನಾವು ಆಮಂತ್ರಣ ಕೊಡ್ತಾ ಇದ್ದೇವೆ. ಕೇವಲ ಎತ್ತಿನ ಹೊಳೆ ಭಾಗದಲ್ಲಿ ವಿಸಿಟ್ ಮಾಡಿದ್ರಿ, ಯಾವ ರೀತಿ ಕಾಮಗಾರಿ ಆಗ್ತಾ ಇದೆ? ಎತ್ತಿನ ಹೊಳೆ ಪ್ರದೇಶಕ್ಕೆ ನಾವು ಹೋಗಿದ್ದೇವೆ. ಸತ್ತಿಗಾಲ, ಹೆಬ್ಬಸಾಲೆ ಈ ಪ್ರದೇಶಕ್ಕೆಲ್ಲ ಹೋಗಿದ್ದೇವೆ.
ಯಾವಾಗ ಇವರೊಂದು ಭರವಸೆ ಕೊಟ್ಟಿದ್ರೆ ನಾವು ಕೃಷಿ ಭೂಮಿಯನ್ನು ಮುಟ್ಟುವುದಿಲ್ಲ ಮತ್ತು ರಿಸರ್ವ್ ಫಾರೆಸ್ಟ್ ಅನ್ನು ಮುಟ್ಟುವುದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಆ ರಿಸರ್ವ್ ಫಾರೆಸ್ಟ್ ನಲ್ಲಿ ಮತ್ತು ಕೃಷಿ ಭೂಮಿಯಲ್ಲಿ 16 ಅಡಿ ಎತ್ತರದ 48 ಎಕರೆ ಜಾಗದಲ್ಲಿ ಪೈಪ್ ಲೈನ್ ತಂದು ಹಾಕಿದ್ದಾರೆ. ಪೈಪ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಉಂಟು. ಅಲ್ಲಿ ರೈತರ ಗೋಳು ಕೇಳಿದ್ರೆ ಯಾವುದೇ ಒಂದು ಕಾನೂನಾತ್ಮಕ ದೃಷ್ಟಿಯಿಂದ ಮಾಡ್ತಾ ಇಲ್ಲ ಅವರು. ಒಂಥರ ಸಕಲೇಶ್ಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಆಡಳಿತ ವ್ಯವಸ್ಥೆ, ನಮ್ಮ ಸರ್ಕಾರ ಒಂಥರ ದೌರ್ಜನ್ಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ಇದೆಯಲ್ಲ, ಯಾಕಂದ್ರೆ ಇದು ಸಾರ್ವಜನಿಕ ಅಹವಾಲು ಸ್ವೀಕರಿಸಲಿಲ್ಲ, ಸರ್ವೆ ಆಗಲಿಲ್ಲ, ಸಮೀಕ್ಷೆ ಆಗಲಿಲ್ಲ, ಯಾವುದು ಆಗದೆ ಇವತ್ತು ದಬ್ಬಾಳಿಕೆಯಿಂದ ಕಾಮಗಾರಿ ಮಾಡುದು ಅಂತ ಹೇಳಿದ್ರೆ ಅದು ಅಲ್ಲದೆ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು ನಮ್ಮ MB ಪಾಟೀಲ್ ನೀರಾವರಿ ಸಚಿವರು. 13,700 ಕೋಟಿ ರೂಪಾಯಿ ಎತ್ತಿನ ಹೊಳೆಗೆ ಸಾಕಾಗುದಿಲ್ಲ ಅಂತೆ. 1 ಲಕ್ಷ ಕೋಟಿ ರೂಪಾಯಿ ದುಡ್ಡು ಕೊಡ್ಬೇಕಂತೆ. 1 ಲಕ್ಷ ಕೋಟಿ ರೂಪಾಯಿಯಲ್ಲಿ ಇವರು ಯೋಜನೆ ಮಾಡ್ತಾರಂತೆ. ಈಗ ಅಲ್ಲಿಯ ಪರಿಸ್ಥಿತಿ ನೋಡಿದ್ರೆ ಎತ್ತಿನ ಹೊಳೆಯಲ್ಲಿ ಇವರು ಮಳೆಗಾಲದ ಯಾವ್ದು ಹೇಳಿದ್ರು ಹೆಚ್ಚುವರಿ ನೀರು, ಮಳೆಗಾಲದ ಮಳೆಗಾಲದ ನೆರೆ ನೀರನ್ನು ಕೊಂಡೋಗೋದು ಹೇಳ್ತಾರಲ್ಲ. ಈಗ ಹೋಗಿ ಅಲ್ಲಿ ನೋಡ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಜನಪ್ರತಿನಿಧಿಗಳು, ಹೆಚ್ಚೆಂದ್ರೆ 2.5 ಫೀಟ್ ಇದೆ ಎತ್ತಿನ ಹೊಳೆಯಲ್ಲಿ ನೀರು. ಇದು ಮಳೆಗಾಲದ ಇರುವಂತ ನೀರು. ಆ 16 ಅಡಿ ಎತ್ತರದ ಕೊಳವೆಯಲ್ಲಿ ಎತ್ತಿನ ಹೊಳೆದಲ್ಲ, ಇಡೀ ಸಮುದ್ರದ ನೀರನ್ನು ಕೊಂಡೋಗ್ಬೋದು, ಅರಬ್ಬಿ ಸಮುದ್ರದ್ದು. ಆ ತರ ಉಂಟಲ್ಲಿ. ಇವ್ರು ಯಾವ ನೀರನ್ನು ಕೊಂಡೋಗ್ತಾರೆ? ಮತ್ತೆ ಇನ್ನೊಂದು ಮಾಹಿತಿ, ನಮ್ಮ TV ರಾಮಚಂದ್ರ ಅವರು ಒಂದೊಂದು ವೈಜ್ಞಾನಿಕ ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಎತ್ತಿನ ಹೊಳೆಯಲ್ಲಿ 9 TMC ಹೆಚ್ಚಿಗಿಂತ ನೀರು ಸಿಗುದಿಲ್ಲ ಅಂತ. ಇದು ಸ್ಪಷ್ಟ. TV ರಾಮಚಂದ್ರ ಕೊಟ್ಟವರು ಸ್ಪಷ್ಟ. ಸರ್ಕಾರವು ಅದನ್ನು ಸ್ವೀಕರಿಸಿಕೊಂಡಿದೆ. ಈಗ ಇನ್ನೊಂದು ಹುನ್ನಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಉಳಿದ 15 TMC ನೀರಿಗೆ ಇವತ್ತು ಕುಮಾರಧಾರ ನದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ನಾನು ಇವಾಗಲ್ಲ, 3 ವರ್ಷದ ಹಿಂದೆನೆ ಹೇಳಿದ್ದೇನೆ, ಇದು ಪರಮಶಿವನ ನೇತ್ರಾವತಿ ನದಿ ತಿರುವು ಯೋಜನೆ ಒಂದು ಪೀಠಿಕೆ ಅಂತೇಳಿ. ಯಾಕೆಂದ್ರೆ ಎತ್ತಿನ ಹೊಳೆಯಲ್ಲಿ ನೀರು ಸಿಗದಿದ್ದಾಗ ಹತ್ತಿರದ ಕಪಿಲಾ ಹೊಳೆ, ಹತ್ತಿರದ ಕುಮಾರಧಾರ ಹೊಳೆ, ಈಗ ಕುಮಾರಧಾರ ಹೊಳೆಯಿಂದ ಗುಟ್ಟಾಗಿ ಸರ್ವೆ ಮಾಡಿದ್ದಾರೆ. ಸೊ ಅದು ಕೇವಲ ಎತ್ತಿನ ಹೊಳೆಗೆ ಅಷ್ಟೇ ಸೀಮಿತವಾಗಿಲ್ಲ, ಅದು ಕುಮಾರಧಾರದ ಮೇಲೆಯೂ ಕಣ್ಣು ಬಿದ್ದಿದೆ. ಕ್ರಮೇಣ ಪರಮೇಶ್ವರನ ನೇತ್ರಾವತಿ, ಈಗ ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮೊದಲು ಹೇಳ್ತಾ ಇದ್ದಾರೆ, ಅಲ್ಲಿ ಎತ್ತಿನ ಹೊಳೆ ಯೋಜನೆ ವಿರೋಧಿಸ್ತಾ ಇದ್ದಾರೆ ಅವರು. ಯಾಕೆಂತ ಹೇಳಿದ್ರೆ 24 TMC ನಮಗೆ ನೀರು ಸಿಗೋದಿಲ್ಲ ಅಂತ. ಪರಮೇಶ್ವರನ ವರದಿಯಲ್ಲಿ 157 TMC ನೀರು ಸಿಗ್ತದೆ ಅಂತ ಅವರಿಗೊಂದು ಭರವಸೆ ಉಂಟು. ಅದು ಶಾಶ್ವತ ನೀರಾವರಿ ಯೋಜನೆ ಅಂತೇಳಿ ಈಗ ಅದೇ ಯೋಜನೆ ಆಗ್ಬೇಕು ಅಂತೇಳಿ ಮಾಡುವ ಕಾರಣ ಇದು ಕ್ರಮೇಣ ಆ ಯೋಜನೆ ಆಗ್ತದೆ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾರೆ, ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬ್ರೇಕ್ ನ ನಂತರ ನೀವು ಕರೆ ಮಾಡಬಹುದು, ಕರೆ ಮಾಡಿ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ TV ಸ್ಕ್ರೀನ್ ಮೇಲೆ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಈಗ ಒಂದು ಬ್ರೇಕ್ ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಒಂದು ಸರ್ಕಾರದ ಹಠ ಒಂದು ಕಡೆಯಲ್ಲಿ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ, ನೀವು ಆಗ್ಲೇ ಹೇಳಿದ್ರಿ ಅಲ್ಲಿ 24 TMC ನೀರು ಸಿಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆಯಲ್ಲಿ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ, ಅದನ್ನ ಮಾಡಿದ್ರೆ ಪಶ್ಚಿಮ ಘಟ್ಟಕ್ಕೆ ಎಫೆಕ್ಟ್ ಆಗುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಎಫೆಕ್ಟ್ ಆಗುತ್ತೆ. ಇಷ್ಟೆಲ್ಲ ಇದ್ದು ಕೂಡ ಹಠ ಹಿಡಿದು ನಾವು ಮಾಡಿದ್ದೇ ಆಗಬೇಕು, ಈ ಉಳಿದವರು ಏನು ಹೇಳ್ತಾರೆ ಅದರಿಂದ ನಮಗೆ ಏನೂ ಆಗೋದಕ್ಕೆ ಇಲ್ಲ. ಈ ಹಠದ ಹಿಂದೆ ಅನುಮಾನ ಇದೆ ಸರ್, ಯಾಕೆ ಈ ರೀತಿ ಹಠ ಹಿಡಿದಿದ್ದಾರೆ ಅಂತ. ಹಠ ಇಷ್ಟೇ, ಓಟು ಮತ್ತು ನೋಟು. ಒಂದು ಇದರಲ್ಲಿ ಚಿಕ್ಕಬಳ್ಳಾಪುರದ ಜನಗಳ, ಕೋಲಾರದ ಜನಗಳ ಓಟಿಗೋಸ್ಕರ. ಯಾಕೆಂದ್ರೆ ಅಲ್ಲಿ ಓಟಿನ ಮುಂದೆ ಒಂದು ಇವರು ಭರವಸೆ ಕೊಟ್ಟಿದ್ದಾರೆ, ನಿಮಗೆ ನಾನು ಎತ್ತಿನ ಹೊಳೆ ನೀರು ತಂದು ಕೊಡ್ತೇವೆ ಅಂತೇಳಿ. ಆ ಒಂದು ಓಟಿಗೋಸ್ಕರ. ಇನ್ನೊಂದು ನೋಟು ಇದರಲ್ಲಿ, ಯಾಕೆಂದ್ರೆ 1 ಲಕ್ಷ ಕೋಟಿ ಕೊಡಿ ಅಂತ ಹೇಳಿದ್ರೆ ಇನ್ನು ಸಣ್ಣ ದುಡ್ಡ ಇದು. 1 ಲಕ್ಷ ಕೋಟಿ ಕೊಡಿ ಅಂತ ಹೇಳಿದ್ರೆ ಇದು ಇವರ ಪಾರ್ಟಿ ಫಂಡಿಗೂ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಪಾರ್ಟಿ ಫಂಡಿಗೆ ಇರ್ಬೋದು. ಮುಂದೆ ಇವರಿಗೆ ಈಗ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಇರೋದು, ಮುಂದೆ ಇವರಿಗೊಂದು ಫಂಡ್ ಅಂತ ಹೇಳಿ ಆಗ್ಬೇಕಲ್ಲ, ಅದು ಇರ್ಬೋದು. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ, ಸರ್ಕಾರಕ್ಕೆ ನಾವು ಮಾಡಿದ್ದೆ ಅಂದ್ರೆ ಅವರು ಮಾಡಿದ್ದೆ ಸರಿ, ಅವರಿಗೊಂದು ನಾವು ಮಾಡಿದ್ದೆ ಸರಿ ಅಂತ ಹೇಳಿರುವಾಗ ಯಾರು ಇದಕ್ಕೆ ವಿರೋಧಿಸುವರು? ನಮ್ಮ ಉಸ್ತುವಾರಿ ಸಚಿವರು ನಮ್ಗೊಂದು ಕಡೆಯಲ್ಲಿ ಆರಂಭದಲ್ಲಿ ಹೇಳಿದ್ದಾರೆ, ನೀವು ಯಾರ್ರಿ ಕೇಳೋಕೆ ಅಂತೇಳಿ. ಅಂದ್ರೆ ಇದು ಮಾತು, ಒಂದು ಸಚಿವರು ಮಾತಾಡುವ ಮಾತಲ್ಲ ಇದು, ಪಾಳೆಗಾರಿಕೆ ರೀತಿ. ಈಗ ವೀರಪ್ಪ ಮೊಯ್ಲಿ ಅವರು, ಸದಾನಂದ ಗೌಡರು ಎಲ್ಲ ಈ ನೇತ್ರಾವತಿ ಮರೆತು ಬಿಟ್ಟಿದ್ದಾರೆ. ಆದ್ರೆ ಒಂದು ಟೈಮ್ ಅಲ್ಲಿ ನಾನು ಇದೇ ನೇತ್ರಾವತಿಯ ನೀರು ಕುಡಿದು ಅಲ್ಲಿಯ ನಮ್ಮ ಇಲ್ಲಿಯ ಜನಗಳಿಂದ ನಾವು ಚುನಾಯಿತರಾದಂತ ಅದನ್ನು ಮರೆತು ಇವತ್ತು ಈ ರೀತಿ ಮಾಡಿದಾರಲ್ಲ. ಹಾಗಾದ್ರೆ ಇಲ್ಲಿ ಜನಗಳಿಗೆ ಅದನ್ನೇ ಮುಂದಿನ ಇವರು ಕೂಡ ಪಾಲಿಸಿಕೊಂಡು ಬರ್ತಾರೆ. ನಮ್ಗೂ ನೇತ್ರಾವತಿ ಅಗತ್ಯ ಇಲ್ಲ, ನಮ್ಗೆ ಬೆಂಗಳೂರಿದ್ದು ಇದು ಮುಖ್ಯ. ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಯಶೋಧರ ರಾಜೇಶ್ವರಿ ಅವರು, ಹಳೇಬೀಡು. ಮಾತಾಡಿ ಸರ್, ಏನ್ ಹೇಳ್ತೀರಿ? ಎತ್ತಿನ ಹೊಳೆ ಯೋಜನೆಗೆ ತರಾತುರಿಯಲ್ಲಿ ಚಾಲನೆ ಕೊಟ್ಟು ಈಗ ಕಾಮಗಾರಿ ಆಗ್ತಾ ಇದೆ, ಏನ್ ಹೇಳ್ತೀರಿ ಸರ್? ಕಾಮಗಾರಿ ಆಗ್ತಾ ಇದೆ, ಇದನ್ನ ಹೆಸರು ಹೇಳ್ಕೊಂಡು ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರದಿಂದ ಎಲೆಕ್ಷನ್ ಅಲ್ಲಿ ವಿನ್ ಆದ್ರು. ಈ ವಿಷಯ ಈಗ ರಾಜಕಾರಣಿಗಳಿಗೂ ದುಡ್ಡು ಹೊಡೆಯಕ್ಕೆ ಒಂದು ಲಾಭ ಇವರಿಗೆ. ಈಗಾಗಲೇ ಪಶ್ಚಿಮ ಘಟ್ಟ ಬಿಟ್ಟು ಮಳೆ ಈ ಕಡೆ ಬರ್ತಾ ಇಲ್ಲ, ಬಯಲುಸೀಮೆ ಕಡೆ. ಈಗಾಗಲೇ ಅರಣ್ಯ ನಾಶ ಆಗಿರೋದ್ರಿಂದ ಪರಿಸರ ನಾಶ ಮಾಡಿದೆ. ಇನ್ನೂ ಕೂಡ ಅಲ್ಲಿ ಮಳೆ ಕುಂಠಿತವಾಗಿ ಕರಾವಳಿಗೂ ಎಫೆಕ್ಟ್ ಆಗುತ್ತೆ, ಬಯಲುಸೀಮೆಗೂ ಎಫೆಕ್ಟ್ ಆಗುತ್ತೆ.
ಹೀಗಾಗಿ ಮಳೆ ಇನ್ನು ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಕಡಿಮೆ ಆದ ನೀರಲ್ಲಿಂದ ಬರುತ್ತೆ. ಹೀಗಾಗಿ ಒಟ್ಟು ಪರಿಸರಕ್ಕಂತೂ ತುಂಬಾ ಆತಂಕ ಇದೆ. ಪರಿಸರವನ್ನ ನಾಶ ಮಾಡಿ ಇವರು ರಾಜಕಾರಣಿಗಳು ತಮ್ಮ ಬೆಳೆ ಬೇಸನಕ್ಕೆ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಬಯಲುಸೀಮೆಗೂ ಎಫೆಕ್ಟ್ ಆಗುತ್ತೆ, ಈ ಕಡೆ ಕರಾವಳಿಗೂ ಎಫೆಕ್ಟ್ ಆಗುತ್ತೆ. ಎಸ್ ಸರ್, ಧನ್ಯವಾದಗಳು ಸರ್. ಅದೇ ಸಿಂಪಲ್ ನೀರಾವರಿ ಯೋಜನೆಗಳೇ ಕಂಪ್ಲೀಟ್ ಆದ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಇಲ್ಲ. ವಾರಾಹಿಯನ್ನ ಗಮನಿಸಿದ್ರೆ ಇವತ್ತಿಗೂ ಕೂಡ ವಾರಾಹಿಯಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ. ಕರಗದ ಏತ ನೀರಾವರಿ ಯೋಜನೆಯನ್ನು ಕಂಪ್ಲೀಟ್ ಮಾಡಿ ಅಂತ ರೈತರು ಬೊಬ್ಬೆ ಹೊಡಿತಾ ಇದ್ದಾರೆ. ಇನ್ನು ಕಳಸ ಬಂಡೂರಿ ಯೋಜನೆ ಕೂಡ ಕಂಪ್ಲೀಟ್ ಆಗೋದಿಲ್ಲ. ಸೊ ಅದಕ್ಕೆ ಇದು ಪ್ರಕೃತಿಗೆ ವಿರುದ್ಧವಾಗಿ ಮಾಡ್ತಾ ಇರುವಂತ ಈ ಯೋಜನೆ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತೆ? ಖಂಡಿತ ಸಾಧ್ಯ ಇಲ್ಲ. ಇದು ಪಶ್ಚಿಮ ಘಟ್ಟದಿಂದ ನೀರನ್ನು ನಾವು 970 ಫೀಟ್ ಮೇಲಕ್ಕೆ ಕೊಂಡೋಗಿ 270 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಬಳಸಿ ನೀರನ್ನು ಕೊಂಡೋಗ್ತೇವೆ ಅಂತ ಹೇಳಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಹನಿ ನೀರು ಬರೋದಿಲ್ಲ. ಇವತ್ತು ಕಳಸ ಬಂಡೂರಿ ಯೋಜನೆ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಮಹದಾಯಿ ಮತ್ತು ಮಲಪ್ರಭಾದಲ್ಲಿ 27 ವರ್ಷಗಳಾಗಿರಬಹುದು. ಇವತ್ತಿಗೆ ಧಾರವಾಡಕ್ಕೆ ಒಂದು ಹನಿ ನೀರು ಬರಲಿಲ್ಲ. ಅಲ್ಲಿ ಹೋರಾಟ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜನತೆ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅವರಿಗೆ ಈ ಬಯಲುಸೀಮೆಗೆ ಅವರು ಮಾತಾಡಿದಾಗೆ ಬಯಲುಸೀಮೆಗೆ ದೊಡ್ಡ ಪಶ್ಚಿಮ ಘಟ್ಟಕ್ಕೆ ಏನು ಆಗ್ತದೆ ಅಂತ ಹೇಳೋರು ಸ್ವಲ್ಪ ಗೊತ್ತಿದ್ರೆ, ಯಾಕಂದ್ರೆ ಇಲ್ಲಿ ಪಶ್ಚಿಮ ಘಟ್ಟಕ್ಕೆ ಹಾನಿ ಆದ್ರೆ ಅರಬ್ಬಿ ಸಮುದ್ರಕ್ಕೆ ತೊಂದರೆ ಆಗ್ತದೆ. ಅರಬ್ಬಿ ಸಮುದ್ರ ನೀರು ಆವಿ ಆದ್ರೆ ಮಾತ್ರ ಅಲ್ಲಿ ನದಿ ಮೂಲಕ್ಕೆ ನೀರು ಬರೋದು. ಈ ನದಿ ಮೂಲಕ್ಕೆ ಮಾರಿನಂತಿಗೆ ಏಟು ಕೊಟ್ರೆ ನಾಳೆ ಯಾವ ನೀರನ್ನು ಇವರು ಚಿಕ್ಕಬಳ್ಳಾಪುರ ಕೊಂಡೋಗ್ತಾರೆ? ಚಿಕ್ಕಬಳ್ಳಾಪುರಕ್ಕೆ ಕೇವಲ ಪೈಪ್ ಅಷ್ಟೇ. ಇವರಿಗೆ ದುಡ್ಡು, ಅವರಿಗೆ ಪೈಪ್. ಎಸ್ ಸರ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಕರ್ನೀರಿಯಿಂದ ಮಾತಾಡೋದು, ರವೀಂದ್ರ ಶೆಟ್ಟಿ ಅಂತ. ರವೀಂದ್ರ ಶೆಟ್ರೆ ಮಾತಾಡಿ. ಹಲೋ, ಹೇಳಿ ರವೀಂದ್ರ ಶೆಟ್ರೆ. ಸ್ವಾಮಿ ಪರಿಸರವಾದಿ. ಹಲೋ ಸ್ವಾಮಿ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ. ಪರಿಸರವಾದಿ ದಿನೇಶ್ ಒಳ್ಳರ ಮಾತು ಬಹಳ ನಿಜವಾದದ್ದು. ಆದರೆ ನಮ್ಮ ಈ ದಕ್ಷಿಣ ಜಿಲ್ಲೆ ಮೇಲೆ ಪ್ರೀತಿ ಇರುವಂತ ಯಾವುದೇ ವ್ಯಕ್ತಿ ಈಗ ರಾಜಕಾರಣಿ ಇಲ್ಲ. ಅವ್ರು ಹೋಗಿದ್ದಾರೆ. ಮಲ್ಯರು, ಶ್ರೀನಿವಾಸ ಮಲ್ಯರು ಹೋಗಿದ್ದಾರೆ, ಶೆಟ್ಟರು ಹೋಗಿದ್ದಾರೆ. ಈಗ ಯಾರು ಇಲ್ಲ. ಇದು ನೆನಪಿಟ್ಟುಕೊಳ್ಳಿ. ದಿನೇಶರು ಹೇಳಿದಂತ ಮಾತು 100% ನಿಜ. ಎಸ್ ರವೀಂದ್ರ ಶೆಟ್ರೆ, ಧನ್ಯವಾದಗಳು ಸರ್. ಅದೇ ಒಂದು ನೀರಾವರಿ ಯೋಜನೆಗಳು ಕಂಪ್ಲೀಟ್ ಆಗುವಂತ ಇತಿಹಾಸ ಇಲ್ಲ. ಅದರ ಎಡೆಯಲ್ಲಿ ಎತ್ತಿನ ಹೊಳೆ ಯೋಜನೆ ಅಂತ ಮಾಡೋದಕ್ಕೆ ಹೊರಟಿದ್ದಾರೆ. ನೀವು ಹೇಳಿದ್ರಿ ಇದರಿಂದ ಚಿಕ್ಕಬಳ್ಳಾಪುರಕ್ಕೆ ಪೈಪ್ ಬರಬಹುದೇ ವಿನ ನೀರು ಬರುವುದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಅವರು ದುಡ್ಡು ಹೊಡೆಯೋದಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಇಡೀ ಪ್ರಕೃತಿಯ ಸಮತೋಲನ ತಪ್ಪಿ ಹೋಗುವಂತ ಅಪಾಯ ಇದೆ. ಯಾಕೆ ನಮ್ಮ ರಾಜಕಾರಣಿಗಳು, ನಮ್ಮ ವ್ಯವಸ್ಥೆ ಯಾಕೆ ಇದನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ನೋಡಿ. ಇದರಲ್ಲಿ ಇನ್ನೊಂದು ಹೇಳ್ತೇನೆ. ಈಗ 1958ರ ರಿವರ್ ಬೋರ್ಡ್ ಆಕ್ಟ್, ಸೆಂಟ್ರಲ್ ಸರ್ಕಾರದ ಕೇಂದ್ರ ಸರ್ಕಾರದ ರಿವರ್ ಬೋರ್ಡ್ ಆಕ್ಟ್ ಪ್ರಕಾರ ಇವತ್ತು ಎಲ್ಲಾ ರಾಜ್ಯಗಳಲ್ಲಿ ಕೆರೆಗಳ ಸಂರಕ್ಷಣೆ, ನದಿಗಳ ಸಂರಕ್ಷಣೆ, ನದಿಗಳ ನಿರ್ವಹಣೆ, ನದಿಗಳ ತೆರವು ಒಂದು ಪ್ರಾಧಿಕಾರ ಇದೆ. ಅದಕ್ಕೆ ಪ್ರತ್ಯೇಕವಾದ ಒಂದು ಪ್ರಾಧಿಕಾರ ಇದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈವರೆಗೆ ಅದಕ್ಕೊಂದು ಪ್ರತ್ಯೇಕವಾದ ಪ್ರಾಧಿಕಾರ ಇಲ್ಲ. ಅದರ ಪರಿಣಾಮವಾಗಿ ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ 3780 ಕೆರೆಗಳು ಒತ್ತುವರಿಯಾಯಿತು. ಕೆರೆಗಳೆಲ್ಲ ಮಾಯ ಆಯಿತು. ಅಲ್ಲಿ ಹೊಳೆಗಳಿತ್ತು, ಹೊಳೆಗಳೆಲ್ಲ ಇದಾಗಿ ಇವತ್ತು ಯಾವುದೇ ಒಂದು ಪ್ರಾಧಿಕಾರ ಇಲ್ಲದ್ರೆ ಇವ್ರ ಕೆರೆಗಳ ಸಂರಕ್ಷಣೆ ಹೇಗೆ ಮಾಡ್ಯಾರು? ಈಗ ಏನೋ ಕೆರೆಗಳ ಇದು ಅಂತ ಹೇಳಿ ಕಾನೂನು ಸಚಿವ ಜಯಚಂದ್ರ ಏನೋ ಮಾಡಿ ಬೆಂಗಳೂರಲ್ಲಿ ಕೆರೆ ಇದ್ದಲ್ಲಿ ಬಿಲ್ಡಿಂಗ್ ಹೊಡೆಯುವುದಂತೆ, ಇದು ಊರಿಡಿ ಹೊತ್ತಿ ಹೋದ ನಂತರ ಆ ತರ ಪರಿಸ್ಥಿತಿ ಆಗಿದೆ. ಅದಕ್ಕೆ ಬೇಡ. ಅದು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ಮರುಜೀವ ಕೊಟ್ಟರೆ ಅಲ್ಲಿ ನೀರಿನ ಸಮಸ್ಯೆ ನಿಭಾಯಿಸಬಹುದು ಅಂತ ಹೇಳಿ ಡಾಕ್ಟರ್ ರಾಜೇಂದ್ರ ಸಿಂಗ್ ಸಲಹೆ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಯಶಸ್ಸು ಕೂಡ ಆಗಿದ್ದಾರೆ ಅಂತ. ರಾಜಸ್ಥಾನ ಅಂತ ಮರುಭೂಮಿಯಲ್ಲಿ ಪ್ರಯತ್ನ ಪಟ್ಟರೆ ಇಲ್ಲಿ ಯಾಕೆ ಆಗುದಿಲ್ಲ ಅಂತ ಅದನ್ನು ಸರ್ಕಾರ ಗಣನೆತ್ತುಕೊಳ್ಳಿಲ್ಲ. ಯಾಕೆಂದ್ರೆ ಅವರಿಗೆ ಈ ಕೋಟಿ ಕೋಟಿ ಹಣ ಇರುವಂತ ಎತ್ತಿನ ಹೊಳೆಯೇ ಬೇಕು. ಇನ್ನೊಂದು ಇಲ್ಲಿ ಗಮನಿಸಬೇಕಾದ ವಿಚಾರ, ನಮ್ಮ ರಾಜ್ಯ ಸರ್ಕಾರ ಎಲಿಫೆಂಟ್ ಕಾರಿಡಾರ್ ಅಂತ ಈಗ ತುಂಬಾ ಸುದ್ದಿ ಮಾಡ್ತಾ ಉಂಟು. ಎಲಿಫೆಂಟ್ ಕಾರಿಡಾರ್, ಆನೆಗಳ ಆವಾಸಗಳನ್ನು ಉಳಿಸಬೇಕು ಒಬ್ಬೆ ಹಾಕ್ತಾ ಇದ್ದಾರೆ. ನೋಡಿ, ಇದೇ ಎತ್ತಿನ ಹೊಳೆಯ ಮೂಲ ಪ್ರದೇಶದಲ್ಲಿ ಕಾಗೆನೀರೆ ಅಂತ ಅರಣ್ಯ ಪ್ರದೇಶ ಇದೆ. ಬೆಟ್ಟ ಕುಮ್ಮರಿ, ಕೆಂಚನ ಕುಮ್ಮರಿ, ಕಾಗೆನೀರೆ ಅಂತ ಇದೆಲ್ಲ ಎತ್ತಿನ ಹೊಳೆಯ ಮೂಲ ಸ್ಥಾನಗಳು. ಇದೆಲ್ಲ ಎಲಿಫೆಂಟ್ ಕಾರಿಡಾರ್. ಇದು ಆಗ ರಾಜ್ಯ ಸರ್ಕಾರ ಎಲಿಫೆಂಟ್ ಕಾರಿಡಾರ್ ಉಳಿಸಬೇಕು ಹೇಳ್ತದೆ, ಎತ್ತಿನ ಹೊಳೆ ಯೋಜನೆ ಮಾಡಬೇಕು ಅಂತ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಉಂಟು. ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾವು ಪಡವಳ ಅಂಚೆಯಿಂದ ಬೇಲೂರು ತಾಲೂಕು ಮದೇಲಿ ಹೋಗ್ಲಿ. ತಮ್ಮ ಹೆಸರು ಹೇಳಿ ಸರ್. ಸರ್, ಧರ್ಮೇಗೌಡ ಅಂತ. ಧರ್ಮೇಗೌಡ್ರೆ ಮಾತಾಡಿ, ಬೇಲೂರಿನಿಂದ ಮಾತಾಡ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್? ಸರ್, ನಮ್ಮ ಎತ್ತಿನ ಹೊಳೆ ಹೋಗ್ತೈತಲ್ಲ ಸರ್ ಬಯಲುಸೀಮೆಗೆ. ಹೌದು ಸರ್, ಮಲೆನಾಡಿಂದ ಇದು ವಾಟೆ ಹೊಳೆ ಸಿಕ್ಕುತ್ತೆ, ಎತ್ತಿ ಹೊಳೆ ಸಿಕ್ಕುತ್ತೆ, ಎತ್ತಿ ನಾಲೆ ಸಿಕ್ಕುತ್ತೆ. ಅಷ್ಟನ್ನೆಲ್ಲ ದಾಟಿಸ್ಕೊಂಡು ತಗೊಂಡೋಗ್ತಾರೆ ಸರ್. ಬಡವರು 1 ಎಕರೆ ಜಮೀನು ಇಟ್ಕೊಂಡಿದ್ದಾರೆ, ಅದ್ರ ಮೇಲೆ ತಗೊಂಡೋಗ್ತಾರೆ. 100 ಅಡಿ ಆಳ ಹೋಗುತ್ತೆ ಅಂತಾರೆ
ಸರ್ ಈ ತರಕ್ಕೆಲ್ಲ ಮಾಡಿ ಅವ್ರು ಏನ್ ಪರಿಹಾರ ಕೊಡ್ತಾರೋ ಏನು ಇಲ್ವೋ, ಇಷ್ಟು ಸಾವಿರಾರು ಕೋಟಿ ಇದು ಮಾಡಿ ಏನ್ ಮಾಡ್ತಾ ಇರೋ ಸರ್ ಇವರು? ಹೆಂಗ್ ಮಾಡತ್ತಾರ ಇದನ್ನ? ಎಸ್ ಧರ್ಮೇಗೌಡ್ರೆ ಧನ್ಯವಾದಗಳು ಸರ್. ಒಂದು ಆತಂಕ ನಮ್ಮದು, ದಕ್ಷಿಣ ಕನ್ನಡ ಜಿಲ್ಲೆಗೆ ನೀರಿಲ್ಲದೆ ಆಗಬಹುದು, ಕುಡಿಯೋದಕ್ಕೆ ನೀರಿಲ್ಲದೆ ಆಗಬಹುದು. ಧರ್ಮೇಗೌಡರು ಹೇಳಿದಂತ ಒಂದು ವಿಚಾರ, 1 ಎಕರೆ ಜಾಗ ಇರುವಲ್ಲಿ ಇವರು ಪೈಪ್ ಲೈನ್ ಹಾಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಏನು? ಪ್ರಕೃತಿ ಒಂದು ಕಡೆ ಹೋದ್ರೆ ನಮ್ಮ ಕೃಷಿ ಕೂಡ ಹೋಯ್ತು. ನಮ್ಮ ಪರಿಸ್ಥಿತಿ ಏನು? ಅವರ ನೋವಿಗೂ ಧ್ವನಿ ಆಗ್ತಾ ಇಲ್ಲ. ಈಗ ಮೊನ್ನೆ ನಾವು ನೋಡಿದ್ರ ಪ್ರಕಾರ 16 ಅಡಿಯ ಪೈಪಿಗೆ ಒಂದು ಪೈಪ್ ಹಾಕ್ಲೇಬೇಕು, 10 ಮೀಟರ್ ಜಾಗ ಬೇಕಂತೆ. ಅಂತ 4 ಕೊಳವೆಗಳು ಚಿಕ್ಕಬಳ್ಳಾಪುರದಂತ 237 ಕಿಲೋಮೀಟರ್ ಇರಬೇಕು ಮೋಸ್ಟ್ಲಿ. ಅಷ್ಟು ಹೋಗ್ಬೇಕಾದ್ರೆ ಎಷ್ಟು ಕೃಷಿ ಭೂಮಿ ಹೋಗ್ತದೆ, ಎಷ್ಟು ಪರಿಹಾರ ಕೊಡ್ತಾರೆ ಅವರು? ಒಂದು. ಇನ್ನೊಂದು ಅಂತ ಹೇಳಿದ್ರೆ, ಈಗ ಮೊನ್ನೆ ನಾವು ಸಕಲೇಶ್ಪುರದಲ್ಲಿ ನೋಡಿದ ಪ್ರಕಾರ, ಅಲ್ಲಿಯ ಕೃಷಿಕರ ಅಳಲಿನ ಪ್ರಕಾರ ಎಕರೆಗೆ 15 ಲಕ್ಷ ಕೊಡ್ತೇನೆ ಅಂತ ಸರ್ಕಾರ ಹೇಳಿದೆ. ಅಲ್ಲಿ ಲೆಕ್ಕದಲ್ಲಿ ಎಕರೆಗೆ 85 ಲಕ್ಷ ಅಂತ ತೋರಿಸಿದ್ದಾರಂತೆ. ಹಾಗಾದ್ರೆ ಎಷ್ಟು ಹಣ ಇಲ್ಲದೆ ಇವರು ಬರೀ ಒಂದು ಕೃಷಿ ಭೂಮಿಗೆ ನಾವು ಇಷ್ಟು ಇದು ಕೊಡ್ತೇವೆ ಅಂತ ಹೇಳಿ ಎಷ್ಟು ಹೋಯ್ತು? ಆಯ್ತು. ಇನ್ನೊಂದು, ಇಡೀ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ದೊಡ್ಡ ಒಂದು ಇಶ್ಯೂ ಆಗಿದೆ ಈಗ. ಇದೇ ಎತ್ತಿನಹೊಳೆ ಪ್ರದೇಶದಲ್ಲಿ ಎಷ್ಟು ಕೃಷಿಕರ ತೋಟ ಹೋಗ್ತದೆ, ಗದ್ದೆ ಹೋಗ್ತದೆ. ಹಾಗಾದ್ರೆ ಈ ರೈತರ ಇದೇನು ನಾಳೆ? ಇವರು ರೈತರಿಗೆ ಏನು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿದ್ದಾರೆ? ಎಲ್ಲಿಯೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಲಿಲ್ಲ. ಎಲ್ಲ ಒಂಥರ ದಬ್ಬಾಳಿಕೆಯಿಂದ ಯೋಜನೆ ಮಾಡ್ತಾ ಇದ್ದಾರೆ. ಇದು ಅದೇ ಸರ್, ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದು ಒಂದು ಸಮಸ್ಯೆ ಆದ್ರೆ ಅವರದ್ದು ಮತ್ತೊಂದು ಸಮಸ್ಯೆ. ಮಲೆನಾಡಿನ ಇನ್ನೊಂದು ಸಮಸ್ಯೆ. ಇವರು ಜೂಜಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ ಸರ್? ಸರ್ಕಾರ ಒಂದು ಕಡೆ ಅವರ ಜೀವನದ ಮೇಲೆಯೂ ಎಫೆಕ್ಟ್, ನಮಗೂ ನಮ್ಮ ಜೀವನದಿಯೂ ಕೂಡ ಏನಾಗತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ರೀತಿ ಜೂಜಾಡೋದಕ್ಕೆ ಕಾರಣ ಏನು ಅಂತ? ಅಲ್ಲ, ಅವರಿಗಂದ್ರೆ ಹಿಟ್ಲರ್ ಸಾಮ್ರಾಜ್ಯ ಮಾಡಿಯೇ ಮಾಡ್ತೇವೆ, ಅದು ಯೋಜನೆ ಸಕ್ಸಸ್ ಆಗಲಿ ಫೇಲ್ ಆಗಲಿ. ಯಾಕಂದ್ರೆ ಇನ್ನು 3 ವರ್ಷದಲ್ಲಿ ಅವರು ವಿಜ್ಞಾನಿಗಳು ಒಂದು ರಿಪೋರ್ಟ್ ಅನ್ನ ಕೊಟ್ಟರು, ನೀವು ಆಗ್ಲೇ ಅದನ್ನು ಉಲ್ಲೇಖ ಮಾಡಿದ್ರಿ. ಇದು ಆಗುವಂತ ಯೋಜನೆ ಖಂಡಿತ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಮತ್ತೆ ಕಣ್ಣು ಕಿವಿ ಎರಡೂ ಸತ್ತು ಹೋಗಿದ ಸರ್ಕಾರ. ಸಕಲೇಶ್ಪುರದ ಜನಗಳು, ಆ ಎತ್ತಿನಹೊಳೆ, ಕೇರಿಹೊಳೆ, ಹೊಂಗದಳ್ಳಿರುವ ನದಿ ಮೂಲದಲ್ಲಿರುವ ಜನಗಳು ಹೇಳ್ತಾರೆ, ಇದು ನೆರೆ ನೀರನ್ನು ಕೊಂಡೋಗುವಂತಲ್ಲ, ಯಾವ ನೀರನ್ನು ಕೊಂಡೋದ್ರು ಎತ್ತಿನಹೊಳೆ ಯೋಜನೆ ಸಕ್ಸಸ್ ಆಗೋದಿಲ್ಲ ಅಂತ ಎಲ್ಲರೂ ಈ ರೀತಿ ಹೇಳುವಾಗ ಇದೊಂತರ ನಮ್ಮ ಸರ್ಕಾರ ಹಿಟ್ಲರ್ ಸರ್ಕಾರ ಅಂತ ಕಾಣ್ತಾ ಉಂಟು. ಒಂದು ವಾದ ಇತ್ತು, ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬೇಕಾದಷ್ಟು ನೀರಿದೆ, ಮಳೆಗಾಲದಲ್ಲಿ ಬೇಕಾಬೆಟ್ಟಿ ಮಳೆ ಬಂದು ಬಿಡುತ್ತೆ, ಇಲ್ಲೆಲ್ಲ ನೆರೆ ಬಂದು ಬಿಡುತ್ತೆ. ಸೊ ಎತ್ತಿನಹೊಳೆ ಜಾರಿ ಮಾಡಿದ್ರೆ ನೆರೆ ಎಲ್ಲ ತಡೆಯೋದಕ್ಕೆ ಸಾಧ್ಯ ಇದೆ. ಸೊ ಈ ವರ್ಷ ಆ ಭ್ರಮೆ ಕೂಡ ನಮ್ಮಿಂದ ದೂರ ಆಗಿದೆ. ಅಲ್ಲ, ಈಗ ಹಾಗೆ ಹೇಳ್ಬೇಕಾದ್ರೆ ಈಗ ನೆರೆ ಎಲ್ಲಿ ಉಂಟು? ಅದೇ ಈ ವರ್ಷ ಆ ಭ್ರಮೆ ಕೂಡ 10 ವರ್ಷದ ಹಿಂದೆ 15 ವರ್ಷ ಹಿಂದೆ ನೆರೆ ಇತ್ತು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಒಂದು 5-6 ವರ್ಷಗಳಲ್ಲಿ ನೆರೆ ಎಲ್ಲಿ ಉಂಟು? ಪಾಣೆಮಂಗಳೂರು ಸೇತುವೆಯಲ್ಲಿ ಈಗ ಮರಳು ತೆಗೆಯುವಂತ ಮರಳು ಮೇಲೆ ಕಾಣ್ತಾ ಇದೆ, ಬರ್ಲಿಲ್ಲ ನೀರು. ಯಾಕಂದ್ರೆ ಕಂಪೇರ್ ಮಾಡಿದ್ರೆ ಈಗ ಈ ವರ್ಷದ ಮಳೆಗಾಲವನ್ನು ನೋಡ್ಬೇಕು. ಈಗ ಜೂನ್, ಜುಲೈ, ಆಗಸ್ಟ್, ಇವತ್ತು ಆಗಸ್ಟ್ 10 ಬಾರಿಗೆ ಬಂತು, ಇನ್ನೂ ಕೂಡ ಮಳೆ ಬರಲಿಲ್ಲ, ಸರಿಯಾದ ಮಳೆಗಾಲದ ಮಳೆ ಬರಲಿಲ್ಲ. ಈಗ ಕೂಡ ಉರಿ ಬಿಸಿಲು, ಸೆಕೆ. ಇದು ಮಾರ್ಚ್ ತಿಂಗಳ ಸೆಕೆ ಈಗ ಉಂಟು. ಇದು ಆಲೋಚನೆ ಮಾಡಬೇಕು, ಜಿಲ್ಲೆಯ ಜನರು ಈಗ ಆಲೋಚನೆ ಮಾಡಬೇಕು. ಎತ್ತಿನಹೊಳೆ ಯೋಜನೆ ಆಗದೆ ಇಲ್ಲಿ ನೀರು ಮತ್ತು ಮಳೆಯ ಪರಿಸ್ಥಿತಿ ಹೀಗಿರುವಾಗ ನಾಳೆ ಯೋಜನೆ ಆದ್ರೆ ಇಲ್ಲಿ ಹೇಗಿರಬಹುದು ಅದನ್ನು ಈಗ ಜನಗಳು ಊಹಿಸಬೇಕು ಸರ್. ಅದೇ ಒಂದು ವಿಜ್ಞಾನಿಗಳನ್ನ ಕೇಳಿದ್ರೆ ಮುಂಗಾರಿನ ಕೊರತೆ ಹಾಗೆ ಹೇಳ್ತಾರೆ. ಬಟ್ ಪ್ರಕೃತಿಯ ವಿಚಾರದಲ್ಲಿ, ನದಿಯ ವಿಚಾರದಲ್ಲಿ ಒಂದು ಭಾವನಾತ್ಮಕತೆಯನ್ನು ತೋರಿಸಬೇಕಾದಂತ ಅವಶ್ಯಕತೆ ಖಂಡಿತ ಇದೆ. ಬಟ್ ನಮ್ಮ ಸರ್ಕಾರಕ್ಕೆ ಅದು ಇಲ್ಲ, ನಮ್ಮ ಜನಗಳಿಗೂ ಆ ಭಾವನಾತ್ಮಕತೆ ಇಲ್ಲ. ಏನ್ ಆದದ್ದು ಏನು? ನಾವು ಕಮರ್ಷಿಯಲ್ ಆಗ್ತಾ ಹೋಗ್ತಾ ಇದ್ದೇವಾ? ಇಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನಗಳಿಗೆ ಏನಾಗಿದೆ ಅಂದ್ರೆ, ಎತ್ತಿನಹೊಳೆ ಅಂದ್ರೆ ಅದು ಸಕಲೇಶ್ಪುರದಲ್ಲಿ ಏನೋ ಆಗುವಂಥದ್ದು, ಸಕಲೇಶ್ಪುರದಲ್ಲಿ ಏನೋ ಮಾಡ್ತಾರಂತೆ. ನಮ್ಗೆ ಏನಾದ್ರೂ ಸಂಬಂಧ, ನೇತ್ರಾವತಿಗೂ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಆಯ್ತು. ಯಾಕೆಂತ ಹೇಳಿದ್ರೆ ಅದು ನದಿ ಮೂಲದಲ್ಲಿ ಆಗೋದು, ಇವರಿಗೆ ಗೊತ್ತಿಲ್ಲ ಅದು. ಯಾವಾಗ ನಾವೀಗ ಚಾರಣ ಮೂಲಕ ಸ್ಥಳಗಳಿಗೆ ಹೋದ ಕಾರಣ ನಾವು ಇಷ್ಟು ಇದು ಮಾಡಿದ್ವಿ. ಯಾಕಂದ್ರೆ ಜನಗಳಿಗೆ, ನಮ್ಮ ಜನಗಳಿಗೆ ಈಗ ಕೂಡ ಅದು ಸಕಲೇಶ್ಪುರದಲ್ಲ, ನಮ್ಗೇನಾಗುದಿಲ್ಲ. ನಮ್ಮ ಬಾವಿಯಲ್ಲಿ ನೀರಿರ್ತದೆ, ಅಲ್ಲಿ ನದಿ ಮೂಲದಲ್ಲಿದ್ದೆ ಮಾತ್ರ ನೇತ್ರಾವತಿ ನೀರಿರೋದು, ನೇತ್ರಾವತಿ ನೀರಿದ್ರೆ ಇವರ ಬಾವಿಯಲ್ಲಿ ನೀರಿರೋದು. ಅಷ್ಟು ನಮಗೆ ಸೂಕ್ಷ್ಮ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾಳೆ ಮೂಲದಲ್ಲೇ ನದಿಯನ್ನು ತಿರುಗಿಸಿದ ನಂತರ ಯಾವ ಬಾವಿ ಯಾವ ಕೆರೆಯಲ್ಲೂ ನೀರಿಲ್ಲ, ಸಮಸ್ಯೆ ಕಾದು ಕೂತಿದೆ ಅಲ್ಲಿ. ಸರ್, ಅದೇ ಒಂದು ಪೈಪಿನ ಮುಖಾಂತರ ಚಿಕ್ಕಬಳ್ಳಾಪುರಕ್ಕೆ ಕೊಂಡೋಗುವ ಒಂದು ಕಾಮಗಾರಿ ಏನಿದೆ ಅದೇ. ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್? ನಾನು ಕುಳಾಯಿಯಿಂದ ರೈತ ಸಂಘದ ಮುಂಚೆ ಜಿಲ್ಲಾಧ್ಯಕ್ಷನಾಗಿದ್ದೆ. ಸರ್ ಮಾತಾಡಿ ಸರ್, ಏನ್ ಹೇಳ್ತೀರಿ? ನಮಸ್ಕಾರ. ನಮಸ್ತೆ ಸರ್, ಮಾತಾಡಿ. ರೋಹಿತಾಕ್ಷರೈ. ಗೊತ್ತಾಯ್ತು ಸರ್, ಗೊತ್ತಾಯ್ತು, ಹೇಳಿ. ನಾವು ತುಂಬಾ ಹೋರಾಟ, ವಿಜಯಕುಮಾರ್ ಶೆಟ್ಟರು, ನಾವು ಹೊಳ್ಳರು, ನಮ್ಮ ಎಲ್ಲರೂ ಕೂಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ವಿರೋಧವಾಗಿ ಹೋರಾಟವನ್ನು ನಾವು ಮಾಡಿದ್ದೇವೆ. ಈಗಲೂ ಕೂಡ ನಮ್ಮ ಹೋರಾಟ ಇದೆ. ಆದ್ರೆ ಈ ನಮ್ಮ ರಾಜಕಾರಣಿಗಳಿಗೆ ಬುದ್ಧಿ ಇಲ್ಲ, ಅವರು ಹಣ ಮಾಡುವ ಅವಸ್ಥೆಯಲ್ಲಿದ್ದಾರೆ. ವೀರಪ್ಪ ಮೊಯ್ಲಿ ಅವರಂತವರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಸುರತ್ಕಲ್ನಲ್ಲಿ 22 ಜನರ ಮೇಲೆ. ನಿನ್ನೆ ಕೂಡ ಕೇಸ್ ಇತ್ತು, ಇನ್ನು 23ಕ್ಕೆ ಪುನಃ ಇಟ್ಟಿದೆ.
ಆದ್ರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಈ ರೀತಿ ಸ್ತಬ್ಧವಾಗಿದ್ರೆ, ಹೊಳ್ಳರು ಹೇಳಿದ ಹಾಗೆ 5 ವರ್ಷದ ನಂತರ ಕುಡಿಲಿಕ್ಕೆ ನೀರಿಲ್ಲ, ಈ ದೇಶ ಈ ಊರು ಬರಡಾಗುತ್ತದೆ ಎಂಬುದನ್ನು ನಾವು ನಾನಾ ರೀತಿಯಲ್ಲಿ ಎಲ್ಲರ ಇವರಿಗೂ ತಿಳಿಸಿದ್ದೇವೆ. ನಾವಲ್ಲಿ ಎಲ್ಲಾ ಕಡೆಗೂ ಹೋಗಿ ಬಂದಿದ್ದೇವೆ, ಅದನ್ನೆಲ್ಲ ನೋಡಿ ಬಂದವರು ನಾವು. ಆದ್ರೆ ನಮ್ಮ ದುರಂತ ಏನು ಅಂತ ಪಾಪ ಹೊಳ್ಳರವರು ಇದು ಮಾಡ್ತಾ ಇದ್ದಾರೆ ಬಹಳ ಕಷ್ಟಪಟ್ಟು. ನಮಗೆ ದನಕ್ಕೆ ಸ್ವಲ್ಪ ಪ್ರಾಯ ಆಯ್ತು, ವಿಜಯ್ ಕುಮಾರ್ ಶೆಟ್ಟರು ಅವರಿಗೆ ಸ್ವಲ್ಪ ಸೌಖ್ಯ ಇಲ್ಲ, ಈಗ ಕೇಸ್ ಆಗ್ತಾ ಉಂಟು. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಎಚ್ಚೆತ್ತುಕೊಳ್ಳದಿದ್ದರೆ ಖಂಡಿತವಾಗಿಯೂ ಇದು 5 ವರ್ಷದ ಒಳಗೆ ಬರಡಾಗ್ತದೆ ಎಂಬುದು ಸತ್ಯ. ಇನ್ನೊಂದು ವಿಷಯ, ರಾಜಕಾರಣಿಗಳು ಎಲ್ಲರೂ ನಮ್ಮ ದೇಶದಲ್ಲಿ ರಾಜಕಾರಣಿಗಳ ಮೂಕರಾಗಿದ್ದಾರೆ. ಆದ್ದರಿಂದ ನಾವು ಏನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಮೇಲೆ ಕೇಸ್ ಹಾಕುವುದು ಅದೇ ಹೊರತು ಹಣ ಅಲ್ಲಿ ನೀರು ಹೋಗುವುದಿಲ್ಲ, ಅಲ್ಲಿ ಪೈಪ್ ಮಾತ್ರ. ನಮ್ಮ ಪಶ್ಚಿಮ ಘಟ್ಟದ ಎಲ್ಲಾ ವಿಷಯ ಹಾಳಾಗ್ತದೆ, ಅದು ಬರಡಾಗ್ತದೆ. ನೀರಿನ ಸ್ಥಳದಲ್ಲೇ ಇವರು ಮಾಡ್ತಾ ಇದ್ದಾರೆ. ಆದ್ದರಿಂದ ನೀರು ಬೇಕಾದಷ್ಟು ಇಲ್ಲಿ ಹೋಗುವುದಿಲ್ಲ, ಕೇವಲ ಪೈಪು. ರಾಜಕಾರಣಿಗಳಿಗೆ ಹಣ ಅಥವಾ ವೀರಪ್ಪ ಮೊಯ್ಲಿ ಅವರಿಗೆ ನಾವು ಮಾಡಿದ್ದೇವೆ ಎಂಬ ಒಂದು ಇದು ಮಾತ್ರ, ನಾನು ಮಾಡಿದ್ದೇನೆ, ಮಾಡಿ ತೋರಿಸಿದೆ ಎಂದು ಹಠ ಹೊರತು ಮತ್ತೆ ಇದು ಆಗುವುದು ಏನೂ ಇಲ್ಲ ಎಂಬುದು ಇದು ಸತ್ಯ ಅಂತ ನಿಮಗೆ ಹೇಳಲಿಕ್ಕೆ ನಾನು. ಸರ್, ಧನ್ಯವಾದಗಳು ಸರ್. ಅದೇ ಒಂದು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಒಗ್ಗಟ್ಟಾಗಿ ಒಂದು ಸಂದರ್ಭದಲ್ಲಿ ಹೋರಾಟ ಮಾಡುದು. ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟು ಸುಲಭಕ್ಕೆ ಬಂದಾಗೋದಿಲ್ಲ. ಒಂದು ಕೋಮು ಭಾವನೆಗಳ ಅಥವಾ ಧಾರ್ಮಿಕ ವಿಚಾರದಲ್ಲಿ ಬಂದಾಗೋದು ಬಿಟ್ರೆ ನೇತ್ರಾವತಿ ವಿಚಾರಕ್ಕೆ ಬಂದಾಯ್ತು, ಆದ್ರೆ ಒಂದೇ ದಿನಕ್ಕೆ ಸೀಮಿತ ಆಯ್ತು. ಆ ನಂತರ ನಮಗೆ ಮರೆತು ಹೋಯ್ತು. ಸೊ ಏನು ಪ್ರಯೋಜನ ಅದನ್ನ ಮಾಡಿ? ನಾವು ಏನು ಪ್ರಯೋಜನ? ಇವತ್ತಿಗೆ ಕಾಮಗಾರಿ ಆರಂಭ ಆಗಿದೆ, ಏಕಪಕ್ಷ ಏನು ಪ್ರಯೋಜನ ಅಂತ ನಮಗೆ ಒಂದು ಪ್ರಶ್ನೆ ಉದ್ಭವ ಆಗೋದಿಲ್ಲ ಸರ್? ಹೌದು, ಖಂಡಿತ. ಇದು ಅವರು ಆಗ ಹೇಳಿದಾಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಉಂಟಲ್ಲ, ಜನಪ್ರತಿನಿಧಿಗಳ ವರ್ತನೆಯು ಜನಗಳ ವರ್ತನೆಯು ಸಮಾನವಾಗಿಲ್ಲದ ಕಾರಣ ಈ ರೀತಿ ಇದಾಗುತ್ತೆ. ಯಾಕೆಂದ್ರೆ ಜನಪ್ರತಿನಿಧಿಗಳು ನೋಡಿ, ಒಬ್ಬರಾದ್ರೂ ಈ ರೀತಿ ಆಗ್ತಾ ಉಂಟಲ್ಲಿ, ಕಾಮಗಾರಿ ಆಗ್ತಾ ಉಂಟು. ಈಗ ನಳಿನ್ ಕುಮಾರ್ ಕಟೀಲ್ ರವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೆ ಎತ್ತಿನಹೊಳೆ ಯೋಜನೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಇವತ್ತಲ್ಲಿ ಕಾಮಗಾರಿ ಆಗ್ತಾ ಉಂಟು, ಸುಮ್ಮನಾಗಿದ್ದಾರೆ. ಹಾಗಾದ್ರೆ ಎಲ್ಲ ಸಚಿವರು ಇವರು ಸುಮ್ಮನಾಗಿದ್ದು ನೋಡಿದ್ರೆ ಇಲ್ಲಿ ಆ ಕೋಟಿ ಕೋಟಿ ಹಣದಲ್ಲಿ ಇವರು ಕೂಡ ಶಾಮೀಲುದಾರರು, ಪಾತ್ರದಾರರು ಅಂತ ನಾವು ನಂಬಬೇಕಾಗ್ತದೆ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾರೆ, ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಮೇಕೆದಾಟು ಕಾವೇರಿಯ ವಿಚಾರ ಬಂದ್ರೆ ಹಳೆ ಮೈಸೂರು ಭಾಗಶಃ ಹೊತ್ತಿ ಉರಿಯುತ್ತೆ. ಅಲ್ಲಿನ ರಾಜಕಾರಣಿಗಳು ಕೂಡ ಅಷ್ಟೇ ಭಾವನಾತ್ಮಕವಾಗಿ ಆ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ಬಟ್ ನೇತ್ರಾವತಿಯ ವಿಚಾರಕ್ಕೆ ಬಂದಾಗ ದಕ್ಷಿಣ ಕನ್ನಡದ ಯಾವೊಬ್ಬ ರಾಜಕಾರಣಿಯೂ ಬಾಯಿ ತೆರೆಯೋದಿಲ್ಲ, ಕಿವುಡರು ಮತ್ತು ಮೂಗರಾಗಿರ್ತಾರೆ. ಅಂದ್ರೆ ಇಲ್ಲಿ ದಕ್ಷಿಣ ಕನ್ನಡದ ಮಣ್ಣು ಅಷ್ಟು ನಿರ್ವೀರ್ಯರನ್ನ ಸೃಷ್ಟಿ ಮಾಡಿದ್ಯಾ, ನಿರ್ವೀರ್ಯ ರಾಜಕಾರಣಿಗಳನ್ನ ಸೃಷ್ಟಿ ಮಾಡಿದ್ಯಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಸರ್. ಇವತ್ತ ಲಿಸ್ಟ್ ಅನ್ನ ಗಮನಿಸಿ, ಎಲ್ಲರೂ ಅತಿರಥ ಮಹಾರಥ ರಾಜಕಾರಣಿಗಳು, ಯಾಕೆ ಮಾತಾಡೋದಿಲ್ಲ ಅವರು? ಅಂದ್ರೆ ಅವರದು ಇವರಿಗೆ ಅದು ವೋಟ್ ಬ್ಯಾಂಕ್ ಆಗ್ಲಿಲ್ಲ. ಯಾವಾಗ ಅದು ವೋಟ್ ಬ್ಯಾಂಕ್ ಆಗ್ತಿತ್ತೋ ಅವರು ಅದರ ಬಗ್ಗೆ ವಿಷಯ ಮಾತಾಡ್ತಿದ್ರು. ಮತ್ತೆ ಪಶ್ಚಿಮ ಘಟ್ಟದ ಕಾಡು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬಹುಶಃ ಮತದಾನದ ಹಕ್ಕು ಇದ್ದಿದ್ರೆ ಬಹುಶಃ ಇವರು ಯೋಜನೆಯನ್ನು ವಿರೋಧಿಸ್ತಿದ್ರೆ. ಯಾಕೆಂದ್ರೆ ಇವರಿಗೆ ಲಾಭ ಇಲ್ಲ ಅದರಲ್ಲಿ. ಇವರಿಗೆ ಏನಾಗಿದೆ ಅಂದ್ರೆ ಇವತ್ತೆಲ್ಲ ಕಾಂಗ್ರೆಸ್ನವರಿಗೆ ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರಿಗೆ ಅವರ ಪೋಸ್ಟ್ ಬೇಕು, ಅವರ ಮಂತ್ರಿಗಿರಿ ಬೇಕು. ನಾಳೆ ಎತ್ತಿನಹೊಳೆ ಯೋಜನೆ ಬಗ್ಗೆ ನಾನು ಮಾತಾಡಿ ನಮ್ಮ ಸರ್ಕಾರದ, ನಮ್ಮ ಮುಖ್ಯಮಂತ್ರಿಗಳಿಂದ, ನಮ್ಮ ಹೈಕಮಾಂಡ್ ವಿರೋಧ ಕಟ್ಟಿಕೊಳ್ತೇನೆ ಅಂತ ಭಾವನೆ ಇರ್ಬೋದು. ಬಿಜೆಪಿ ಅವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇದರ ಬಗ್ಗೆ ನಾಳೆ ಹೋದ್ರೆ ನಾವು ಸದಾನಂದ ಗೌಡರು ಇದರ ಬಗ್ಗೆ ಅವತ್ತು ಮಾಡಿದ ಅದು ನಮಗೆ ತಿರುವು ಆಗ್ತದ ಅಂತ ಅದು ಒಂದು ಲೆಕ್ಕಾಚಾರ ಇರ್ಬೋದು. ಎರಡೂ ಪಕ್ಷಗಳು ನೇತ್ರಾವತಿ ಪಶ್ಚಿಮ ಘಟ್ಟ ಪರಿಸರ ಅಂತ ನೋಡ್ಲಿಲ್ಲ, ಪಕ್ಷ ಜಾತಿ ಈ ಅಂತರದಲ್ಲಿ ಓಟು ನೋಟು ಅಂತ ಇದೇ ಕ್ಯಾಲ್ಕುಲೇಷನ್ ಹೋದ ಕಾರಣ ಇವತ್ತು ಯಾರಿಗೂ ಯಾವ ಪಕ್ಷಕ್ಕೂ ಬೇಡ. ಆಯ್ತು. ಎಸ್ ಸರ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ? ರತ್ನಾಕರ್. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಇಲ್ಲಿ ಮಾತಾಡಿ ರತ್ನಾಕರ್ ಅವರೇ. ರತ್ನಾಕರ್ ಅಂತ ಮಾತಾಡಿ ಸರ್. ನೋಡಿ, ಇದರಲ್ಲಿ ನೇತ್ರಾವತಿಯ ನೀರು ತಿರುವು ಮಾಡೋದ್ರಲ್ಲಿ ಯಾರಿಗೂ ಅದರ ಬಗ್ಗೆ ತಿರುವು ಕರೆಕ್ಟ್ ಆಗಿ ಗೊತ್ತಿಲ್ಲ. ನಮಗೆ ಯಾವುದೇ ತರಹದ ಒಂದು ಲಾಸ್ ಇಲ್ಲ ನೀರಿನಲ್ಲಿ. ಆದ್ರೆ ಇದರಲ್ಲಿ ಸ್ವಲ್ಪ ಪೈಪ್ ಲೈನ್ ತಗೊಂಡು ಹೋಗಿಬಿಟ್ಟು ದುಡ್ಡು ಲಾಭ ಮಾಡೋದನ್ನ ಮಾಡ್ತಾರೆ ಬಿಟ್ರೆ ನಮಗೆ ನಮ್ಮ ಊರಿಗೆ ಯಾವುದೇ ತರಹದ ಒಂದು ನಯಾ ಪೈಸೆ ನೀರಿನ ಲಾಸ್ ಇಲ್ಲ. ಹೇಗೆ ಅಂತ ಹೇಳ್ತೀರಿ? ಎಸ್ ರತ್ನಾಕರ್ ಅವರೇ ಮಾತಾಡಿ. ಲಾಸ್ ಇಲ್ಲ, ಅದನ್ನ ಸವಿವರವಾಗಿ ವೈಜ್ಞಾನಿಕವಾಗಿ ಆ ಸ್ಥಿತಿಯಲ್ಲಿ ಹೋಗಿ ಯೋಚನೆ ಮಾಡಬೇಕು. ಅಂದ್ರೆ ವಿಜ್ಞಾನಿಗಳೇ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಇದರಿಂದಾಗಿ ಸಮಸ್ಯೆ ಆಗತ್ತೆ ಅಂತ. ಬಹುಶಃ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ಅದು ಬಿಟ್ಟು ಸುಮ್ಮನೆ ಮಾತಾಡಬಾರದು. ವಿಜ್ಞಾನಿಗಳೇ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಸುಮ್ಮನೆ ಯಾರು ಮಾತಾಡ್ತಾ ಇಲ್ಲ. ಆಯ್ತು, ರಕ್ಷಿತ ನೀವು ಆ ಪ್ಲೇಸ್ಗೆ ಹೋಗಿದ್ದೀರಾ?
ಎಸ್, ಖಂಡಿತ ಭೇಟಿ ಕೊಟ್ಟಿದ್ದೇನೆ ನಾನು. ನೀವು ಆ ಜಾಗಕ್ಕೆ ಹೋಗಿದ್ದೀರಾ? ಹೋಗಿದ್ದೇನೆ, ಗೊತ್ತಿದ್ದೇ ಮಾತಾಡ್ತಾ ಇರುವಂತದ್ದು ರತ್ನಾಕರ್ ಅವರೇ. ಬಹುಶಃ ಭಾರತೀಯ ವಿಜ್ಞಾನ ಕೇಂದ್ರ ಕೊಟ್ಟಿರುವಂತ ರಿಪೋರ್ಟ್ ನಿಮ್ಮ ಗಮನಕ್ಕೆ ಬಂದಿರಬಹುದು. ಎಸ್ ರತ್ನಾಕರ್ ಅವರೇ, ಬಹುಶಃ ಕಟ್ ಮಾಡಿದ್ರು. ಅವ್ರು ಹೇಳ್ತಾ ಇರುವಂತದ್ದು ಏನು ಸಮಸ್ಯೆ ಆಗೋದಿಲ್ಲ, ಮೋಸ್ಟ್ ಅವರೇ ಹೋಗ್ಲಿಲ್ಲ. ಎತ್ತಿನಹೊಳೆ ಯೋಜನೆಯಿಂದ ಏನ್ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದೊಂದು ಬಹುಶಃ ಆ ರೀತಿ ಪ್ರಚಾರ ಕೊಡುವಂತವರು ಇದ್ದಾರೆ. ಇಲ್ಲ, ಇದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆ ಇದ್ದಾರೆ. ಬುದ್ಧಿವಂತಿಕೆ ಜಾಸ್ತಿ ಆದ್ರೆ ಬುದ್ಧಿಜೀವಿಗಳು ಅಂತ ಹೇಳ್ತಾರೆ. ನಾವು ಅವರಿಗೆ ಸುದ್ದಿ ಮಾಡಿ ಲದ್ದಿ ಇಡುವ ಬುದ್ಧಿಜೀವಿಗಳು ಅಂತ ಹೇಳ್ತೇವೆ. ಯಾಕಂದ್ರೆ ಆಗುದಂತ ಇಲ್ಲ ಅವರ ಮಾತುಗಳಿಂದ. ನಡೆಯವರು ಹೇಳ್ತೀನಿ, ಹೋಗಿದ್ದೀರಾ ಅಂತ. ಇವರು ಎಷ್ಟು ಹೋಗಿದ್ದಾರೆ? ಹೋಗಿ ನಾವು ಮಾತಾಡೋದು, ನಾವು ಸುಮ್ಮನೆ ಮಾತಾಡೋದಿಲ್ಲ. ಈಗ ರಾಮಚಂದ್ರ ಕೊಟ್ಟರು ವರದಿ ನಾವೇನಾದ್ರೂ ಕೇಳೋದಲ್ಲ. ಎತ್ತಿನ ಹೊಳೆ ಮೂಲಕ್ಕೆ ಅಲ್ಲಿ ಶಿರಾಡಿ ಘಾಟಿ ಎಲ್ಲಾ ನದಿ ಮೂಲಗಳಿಗೆ, ನೇತ್ರಾವತಿ ಎಲ್ಲ ನದಿ ಮೂಲಗಳಿಗೆ ಕಳೆದ 18 ವರ್ಷಗಳನ್ನು ಸುತ್ತಾಡಿದ್ದೇವೆ. ಅದರ ಪ್ರಕಾರ ನಾವು ಹೋಗೋದು ಹೊರತು ಯಾರೋ ಕೇಳಿದ್ರು, ಯಾರೋ ಮಾಡಿದ್ರು, ಯಾವುದೋ ಪುಸ್ತಕ ಓದಿ, ಯಾವುದೋ ಅವರಿಗೆ ಒಂದು ಸ್ಪಷ್ಟನೆ ಕೊಡೋದಾದ್ರೆ, ನಾನು ನೇತ್ರಾವತಿಯ ದಡದಲ್ಲೇ ಹುಟ್ಟಿ ಬೆಳೆದಂತ, ನನಗೆ ನೇತ್ರಾವತಿ ಅಂದ್ರೆ ಏನು, ಕುಮಾರಧಾರೆ ಏನು ಅಂದ್ರೆ ಸಂಬಂಧ ಕೂಡ ಇಟ್ಟುಕೊಂಡು ಹಲವಾರು ಜನ ಇದ್ದಾರೆ ಅದರ ಪರವಾಗಿರುವವರು. ಯಾಕೆ ಮಾತಾಡ್ತಾ ಇರೋದು ಗೊತ್ತಿಲ್ಲ. ಪರವಾಗಿರುವವರು ಏನು ಆಗುದಿಲ್ಲ, ಸಮುದ್ರಕ್ಕೆ ಕೊಂಡೋಗೋ ನೀರು ವೇಸ್ಟ್ ಇದೆ ಅಂತೇಳಿ. ಹಾಗಾದ್ರೆ ಯಾವುದೇ ಒಂದು ನದಿಯಲ್ಲಿ, ಒಂದು ನದಿ, ನಾನು ಹೇಳ್ತಾ ಇಲ್ಲ ನನ್ನೊಂದು ನೀರು ಹೆಚ್ಚಾಗ್ತಾ ಉಂಟು, ಯಾರಾದ್ರೂ ಕೊಂಡೋಗ್ಯಪ್ಪ ಅಂತ ಯಾವ ನದಿಯೂ ಹೇಳ್ತಾ ಇಲ್ಲ. ಆ ನದಿಯಿಂದ ಸಮುದ್ರಕ್ಕೆ ಇಷ್ಟು ನೀರು ಬರ್ತದೆ, ಅದು ಇಷ್ಟು ಮಾಡ್ತದೆ, ಇಷ್ಟು ಆಗ್ತದೆ, ಇಷ್ಟು, ಅದೊಂದು ನೈಸರ್ಗಿಕ ಚಕ್ರ ಅದು. ಅದರಲ್ಲಿ ಇವರಿಗೆಲ್ಲ ನಾವು ವೇಸ್ಟ್ ಆಗುದಿಲ್ಲ, ಪೈಪ್ ಲೈನ್ ಕೊಟ್ಟು ಆಯ್ತು. ಇನ್ನೂ ಇರೋದು ಹೇಳಿದ್ರಲ್ಲ, ಏನು ಆಗುದಿಲ್ಲ ಅಂತ ಹೇಳಿ. ಒಬ್ಬ ಮನುಷ್ಯನಿಗೆ ಕೈಗೆ ಏಟಾದ್ರೆ, ಕಾಲಿಗೆ ಏಟಾದ್ರೆ, ಫ್ರಾಕ್ಚರ್ ಹಾಕಿ ಒಂದು 6 ತಿಂಗಳೆಲ್ಲ ಸರಿ ಆಗ್ತಾನೆ. ಮೆದುಳಿಗೆ ಏಟು ಬಿದ್ರೆ ಪ್ರಾಶ್ವತ ಹುಚ್ಚಾವ, ಆ ರೀತಿ ಆಗ್ತದೆ. ಅದು ಅವ ಜೀವಂತ ಮತ್ತೆ ಹೆಣವೇ ಅವನು. ಇದು ಈಗ ನದಿ ಮೂಲಕ್ಕೆ ಏಟು ಮಾಡ್ತಾರೆ ಇವರು. ನದಿ ಮೂಲಕ ಪೈಪ್ ಲೈನ್ ಹಾಕೋದು, ಅಲ್ಲಿ ಡ್ಯಾಮ್ ಕಟ್ಟೋದು, ಅಲ್ಲಿ ಬೆಟ್ಟಗಳನ್ನು ಕೊರೆಯೋದು, ಅಲ್ಲಿ ಶೋಲಾ ಫಾರೆಸ್ಟ್ ಮುಳುಗಿಸೋದು. ಆಮೇಲೆ ಇಲ್ಲಿ ಯಾವ ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ಕೊಂಡೋಗ್ತಾರೆ? ಸರ್, ಒಂದು ಇಲ್ಲಿ ರಾಜಕಾರಣಿಗಳ ಒಂದು ಮೌನ ಆದ್ರೆ, ಪ್ರಣಾಳಿಕೆಯಲ್ಲಿ ಇದ್ರೂ ಮಾತಾಡದಂತ ರಾಜಕಾರಣಿಗಳಿದ್ದಾರೆ. ಮತ್ತು ಬಹಳಷ್ಟು ಜನ ಡಬಲ್ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡೋ, ಅಲ್ಲೊಂದು ಮಾತಾಡುವಂತದ್ದು, ದಕ್ಷಿಣ ಕನ್ನಡಕ್ಕೆ ಬಂದ್ರೆ ಮತ್ತೊಂದು ಮಾತಾಡುವಂತ ರಾಜಕಾರಣಿಗಳು ಬಹಳ ಜನ ಇದ್ದಾರೆ. ಇಲ್ಲಿ ನೋವು ಅಂತ ಅನಿಸುವಂತದ್ದು ನಮ್ಮ ಧಾರ್ಮಿಕ ನಾಯಕರು ಮಾತಾಡೋದಿಲ್ಲ. ಒಂದು ಟೈಮ್ ನಲ್ಲಿ ಬಹಳ ಮಾತಾಡ್ತಾ ಇದ್ರು ನಮ್ಮ ಧಾರ್ಮಿಕ ನಾಯಕರು. ನೇತ್ರಾವತಿ ನಮ್ಮ ತಾಯಿ, ನೇತ್ರಾವತಿ ಹಾಗೆ. ಇವತ್ತು ಯಾಕೆ ಎಲ್ಲ ಹೋರಾಟವೇ ಸತ್ತು ಹೋದದ್ದು ಯಾಕೆ ಅಂತ. ಈಗ ಸಹ್ಯಾದ್ರಿ ಸಂಚಯ ಒಂದು ಮಾತಾಡ್ತಾ ಇದೆಯೇ ಬಿಟ್ರೆ, ನಮಗೆ ಗೊತ್ತಿರುವ ಹಾಗೆ ಬೇರೆ ಯಾರೂ ಕೂಡ ಮಾತಾಡ್ತಾ ಇಲ್ಲ. ಇಲ್ಲಿ ಧಾರ್ಮಿಕ ವಿಚಾರದಲ್ಲಿ ಹೇಗಾಗಿದ್ರೆ, ನಾನು ಕೇವಲ ಒಂದು ಇದಕ್ಕೆ ಹೇಳ್ತಾ ಇದ್ದಲ್ಲ, ಅದು ಹಿಂದೂ ಸಂಘಟನೆ ಇರ್ಬೋದು, ಮುಸ್ಲಿಂ ಸಂಘಟನೆ ಇರ್ಬೋದು, ಕ್ರಿಶ್ಚಿಯನ್ ಸಂಘಟನೆ ಇರ್ಬೋದು. ಧಾರ್ಮಿಕ ವಿಷಯದಲ್ಲಿ ಹೊಡೆದಾಡ್ಲಿಕ್ಕೆ ಬೇಕಾದಷ್ಟು ಟೈಮ್ ಉಂಟು. ಮಂಗಳೂರು ಬಂದು ಮಾಡ್ತಾರೆ, ಜಿಲ್ಲೆ ಬಂದು ಮಾಡ್ತಾರೆ. ಸಣ್ಣ ಒಂದು ಇಶ್ಯೂ, ಏನೋ ಒಂದು ಹಿಂದೂ, ಏನೋ ಒಂದು ಮುಸ್ಲಿಂ, ಏನೋ ಒಂದು ಕ್ರಿಶ್ಚಿಯನ್ ಹೇಳಿದ್ರೆ ಇಡೀ ಗಲಾಟೆ ಮಾಡುವಷ್ಟು ಇವರು ಉತ್ಸಾಹ ಭರಿತರಾಗಿದ್ದಾರೆ. ಹಾಗಾದ್ರೆ ನಾಳೆ ಇವರು ಗಲಾಟೆ ಮಾಡಬೇಕಾದ್ರೆ, ಪೆಟ್ಟು ಮಾಡಬೇಕಾದ್ರೆ ಇವರಿಗೆ ನೀರು ಬೇಕು, ನೇತ್ರಾವತಿ ಬೇಕು. ನಮ್ಮ ನೆಲ, ನಮ್ಮ ಜಲ ದೇವರು ಅಂತ ಯಾರು ಹೇಳ್ತಾರ? ಇವತ್ತು ನಮ್ಮ ಜಲಕ್ಕೆ ಇಲ್ಲಿ ಹತ್ಯೆ ಆಗ್ತಾ ಉಂಟು, ಗಾಯ ಆಗ್ತಾ ಉಂಟು, ಮಾರನಾಥಿಗೆ ಏಟು ಬೀಳ್ತಿದ್ರೆ ಯಾಕೆ ಇವರು ಮಾತಾಡ್ತಾ ಇಲ್ಲ? ಹಾಗಾದ್ರೆ ಇವರಿಗೆ ಅದೊಂದು ಇಶ್ಯೂ ಮಾಡ್ಲಿಕ್ಕೆ ನೇತ್ರಾವತಿ ಬೇಡ. ಇವರಿಗೆ ಕೇವಲ ಒಂದು ಧಾರ್ಮಿಕ ವಿಚಾರ ಮಾತ್ರ ಬೇಕಾಗಿರೋದು. ಇಲ್ಲಿ ಧಾರ್ಮಿಕ ವಿಚಾರಕ್ಕೆ ಸ್ಪಂದಿಸಿ ಬರ್ತಾರೆ. ಅದಕ್ಕಿಂತ ಮೊದಲು ಅವರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಾನು ಉಡುಪಿಯಿಂದ ಜಯರಾಮ್ ಅಂತ. ಜಯರಾಮ್ ಅವರೇ, ಮಾತಾಡಿ, ಏನ್ ಹೇಳ್ತೀರಿ? ಏನಿಲ್ಲ, ಇಷ್ಟು ದೊಡ್ಡ ಯೋಜನೆಯನ್ನು ಅವರು ಕೈಗೊಂಡಿದ್ದಾರೆ. ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಇಷ್ಟು ಬರಡಾಗ್ತಾ ಉಂಟು. ದೊಡ್ಡ ಅವರು ಮಾತಾಡ್ತಾ ಇಲ್ಲ. ಎಸ್, ಅದೇ ದೊಡ್ಡ ನಮ್ಮ ಈಗ ಧರ್ಮಸ್ಥಳದಿಂದ ಅದು ಹೋಗ್ತಾ ಉಂಟು ನೇತ್ರಾವತಿ ನದಿ. ಹೌದು, ಖಂಡಿತ. ಅವರು ಮಾತಾಡ್ತಾ ಇಲ್ಲ, ಯಾಕೆ ಹೀಗೆ ಅಂತ. ಎಸ್, ಧನ್ಯವಾದಗಳು ಸರ್. ಅದೇ ಕಾವೇರಿಯ ವಿಚಾರದಲ್ಲಿ ಇಶ್ಯೂ ಆದಾಗ ರಾಜಕಾರಣಿಗಳನ್ನ ತಿವಿದು ಬುದ್ಧಿ ಹೇಳಿದಂತ ಮಠಾಧೀಶರ ಆ ಭಾಗದಲ್ಲಿ ಇದ್ದಾರೆ. ತಮಿಳುನಾಡು ಮತ್ತು ಕರ್ನಾಟಕ ಸಮಸ್ಯೆಗಳು ಬಂದಾಗ ಸೊ ನಮ್ಮ ಧಾರ್ಮಿಕ ನಾಯಕರಂತೂ ಮಾತಾಡೋದಿಲ್ಲ. ರಾಜಕೀಯ ನಾಯಕರಿಗೆ ಅದು ಅಗತ್ಯವೇ ಇಲ್ಲ. ಸೊ ಅಂದ್ರೆ ಎಲ್ಲೋ ಒಂದು ಕಡೆ ಆಪತ್ತಿನ ಇಳಿಜಾರಿನ ಮೇಲೆ ಕಾಲಿಟ್ಟಿದ್ದೇವೆ, ನಾವು ಆಪತ್ತಿನ ಕಡೆ ಕಾಲಿಟ್ಟಿದ್ದೇವೆ. ಧಾರ್ಮಿಕ ನಾಯಕರು ಕೂಡ ಎಲ್ಲಾ ಒಂದು ವಿಚಾರದಲ್ಲಿರಲಿ, ಹೋರಾಟದಲ್ಲಿರಲಿ ಏನೋ ಒಂದು ಲೆಕ್ಕಾಚಾರ ಹಾಕಿಕೊಂಡು ಬರ್ತಾರೆ. ಇವತ್ತು ನೇತ್ರಾವತಿ ವಿಷಯದಲ್ಲಿ ಅವರಿಗೇನು ಲಾಭ ಇಲ್ವಾ ಕಡೆಗೆ ನಂಗೆ ಹಾಗೆ ಅನಿಸ್ತಾ ಉಂಟು. ಯಾಕೆಂದ್ರೆ ಯಾರ ಪರವಾಗಿ ಮಾತಾಡಿದ್ರೆ, ಯಾರು ವಿರುದ್ಧ ಮಾತಾಡಿದ್ರೆ ಇಲ್ಲಿ ದೊಡ್ಡ ವಿಷಯ ಆಗ್ತದೆ, ಅದು ಬೇರೆ ವಿಷಯ. ಇವತ್ತು ಮಾತಾಡಬೇಕಾದವ್ರು ಹೇಳಿ ಸ್ಪಷ್ಟ ವಿಷಯ ಅದು. ಮಾತಾಡಬೇಕಾದವರು ಮಾತಾಡ್ತಾ ಇಲ್ಲ. ಮಾತಾಡೋರು ಮಾತಾಡಿದ್ರೆ ಇವತ್ತು ಈ ಯೋಜನೆ ಯಾವಾಗೋ ನಿಲ್ತಿತ್ತೋ ಏನೋ. ಮಾತಾಡ್ತಾ ಇಲ್ಲ ಅವರು. ಯಾಕೆಂತ ಹೇಳಿದ್ರೆ, ಒಂದು ಕಡೆ ಅವರಿಗೆ ರಾಜಕಾರಣಿಗಳು, ಈ ರಾಜಕೀಯ ವ್ಯವಸ್ಥೆ ಬೇಕು, ರಾಜಕಾರಣಿಗಳು ಬೇಕು. ಇನ್ನೊಂದು ಕಡೆ ನಾನು ಈ ಬಗ್ಗೆ ಮಾತಾಡಿ ಇನ್ನೊಂದು ಯಾವುದೋ ಒಂದು ಜಿಲ್ಲೆಯ ವಿರುದ್ಧ ಕಟ್ಟಿಕೊಳ್ತೇನಾ ಅಂತ ಏನೋ ಒಂದು ಭಯ ಕೂಡ ಇರ್ಬೋದು. ಈ ಎಲ್ಲ ಲೆಕ್ಕಾಚಾರಗಳು ಉಂಟಲ್ಲ, ಇವರ ಲೆಕ್ಕಾಚಾರ ಹಾಕುವಾಗ ಇಲ್ಲಿ ನೇತ್ರಾವತಿಯ ಕಾಮಗಾರಿ ಮುಗ್ದಿರ್ತದೆ. ಎಸ್, ಒಬ್ರು ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಸರ್. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್, ನಾವು ಮಂಜುನಾಥ್ ಅಂತ ಮಂಗಳೂರಿಂದ, ಅಶೋಕನಗರದಿಂದ ಮಾತಾಡ್ತೇನೆ ಸರ್. ಮಾತಾಡಿ ಸರ್, ಮಾತಾಡಿ, ಹೇಳಿ ಸರ್. ಎಂತ ಆಯ್ತಾ ಸರ್? ಎಸ್, ಮಾತಾಡಿ ಮಂಜುನಾಥ್ ಅವರೇ. ಸರ್, ಎಂತ ಆಯ್ತಾ ಸರ್? ನಮ್ಮ ವೀರಪ್ಪ ಇಲ್ಲಿ ಮಂಗಳೂರಿನವರು. ಎಸ್, ಕಾರ್ಕಳದವರು.
ಕಾರ್ಕಳದವರು. ಅವ್ರು ಕಾರ್ಕಳದವರು ಅಂತ ಹೇಳಿದ್ರೆ ಮಂಗಳೂರಿಗೆ ಸೇರ್ತಾರೆ ಸರ್ ಅವರು. ಎಸ್ ಎಸ್ ಹೌದು ಸರ್. ಅವರು ಅಲ್ಲಿ ಹೋಗಿ ಕೋಲಾರ ಜನತೆ ನಮ್ಗೆ ಎಲ್ಲ ಮುಂದೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ನಮ್ಗೆ ಅನ್ಯಾಯ ಮಾಡೋದು ತಪ್ಪಲ್ಲ ಸರ್ ಅವರು. ಎಸ್ ಎಸ್ ಮಂಜುನಾಥ್ ಅವರೇ ಧನ್ಯವಾದಗಳು ಸರ್. ಒಂದು ಕೊನೆಯದಾಗಿ ನನಗೆ ನಾವು ಒಂದು ಬಯಸ್ತಾ ಇರುವಂತದ್ದು ಧಾರ್ಮಿಕ ನಾಯಕರು ಅಥವಾ ನಮ್ಮ ಜನಗಳಲ್ಲೂ ಕೂಡ ಈ ಅರಿವಿನ ಕೊರತೆ ಇದೆ. ಎಲೆಕ್ಷನ್ ನ ಸಂದರ್ಭದಲ್ಲಿ ನಿಮಗೆ ನೆನಪಿರಬಹುದು, ಅಂಬರೀಶ್ ಅವರು ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಕಾವೇರಿಯ ಇಶ್ಯೂ ಬೇಕಾಗಿ ರಾಜೀನಾಮೆ ಕೊಟ್ಟಂತದ್ದು. ಆ ನಂತರದ ದಿನಗಳಲ್ಲಿ ಅವರನ್ನ ಮಂಡ್ಯದ ಜನ ಕೈ ಹಿಡಿದ್ರು. ಬಟ್ ಇಲ್ಲಿ ನಾವು ರಾಜೀನಾಮೆಯನ್ನ ಕೇಳ್ತಾ ಇಲ್ಲ, ಮಾತಾಡಿ ಅಂತ ಕೇಳ್ತಾ ಇದ್ದೇವೆ. ನಮ್ಮ MLA-ಗಳು ಒಂದು ದಿನ ವಿಧಾನಸೌಧದ ಎದುರು ಪ್ರತಿಭಟನೆ ಮಾಡಿ 2 ದಿನ ಒಮ್ಮೆ ಭಾಷಣ ಮಾಡಿ 10 ನಿಮಿಷ ಭಾಷಣ ಮಾಡಿ ಹೋಗಿದ್ದಾರೆ. ನಾವು ಜನ ಕೂಡ ಇದನ್ನ ಎಲೆಕ್ಷನ್ ನ ಟೈಮ್ ಅಲ್ಲಿ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವಲ್ಲ ಸರ್? ಯಾಕೆ ನಮಗೆ ಮೋದಿ ಇಶ್ಯೂ ಆಗ್ತಾರೆ, ರಾಹುಲ್ ಗಾಂಧಿ ಇಶ್ಯೂ ಆಗ್ತಾರೆ, ಅಥವಾ ಇನ್ನೊಂದು ಬೇರೆ ಯಾವುದೋ ಇಶ್ಯೂ ಆಗತ್ತೆ, ನೇತ್ರಾವತಿ ಇಶ್ಯೂವೇ ಆಗೋದಿಲ್ಲ. ನಾವು ಕಳೆದ ಚುನಾವಣೆಯಲ್ಲಿ ಇದಕ್ಕೊಂದು ಅಭಿಯಾನ ಮಾಡಿದ್ದೇವೆ, ನೋಟಾ ಅಭಿಯಾನ ಅಂತ. ಯಾರು ನೇತ್ರಾವತಿ ಯೋಜನೆಯ ಪರ ಇದ್ದಾರೆ ಅವರಿಗೆ ವೋಟ್ ಹಾಕಬೇಡಿ ಅಂತ ಅಭಿಯಾನ ಕೈಗೊಂಡಿದ್ದೆ. ನಮ್ಗೆ ಬಂದದೆಷ್ಟು 7-8 ಸಾವಿರ ವೋಟೇನ. ಅಂದ್ರೆ ಅಲ್ಲಿ ಅರ್ಥ ಆಗ್ತದೆ ಜನಗಳಿಗೆ ನೇತ್ರಾವತಿ ವಿಚಾರ ಬೇಡ ಅವರಿಗೆ. ಯಾಕಂದ್ರೆ ಇದು ನಾನು ಆಗ ಹೇಳಿದಾಗೆ ಕೆಲವೇ ವರ್ಷಗಳಲ್ಲಿ ಯಾಕೆ ಈ ಹೋರಾಟ ಆಗ್ತಾ ಉಂಟು, ಯಾಕೆ ನೇತ್ರಾವತಿಯನ್ನು ಉಳಿಸಬೇಕು, ಯಾಕೆ ಪಶ್ಚಿಮ ಘಟ್ಟಕ್ಕೆ ಹಾನಿ ಆಗಬಾರ್ದು ಅಂತ ಅದಕ್ಕೆ ಉತ್ತರ ಇನ್ನು ಕೆಲವೇ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಆ ಉತ್ತರಕ್ಕೆ ಸ್ಪಷ್ಟವಾದ ಪ್ರಶ್ನೆ ಸಿಗ್ತದೆ. ಎಸ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಜನಾರ್ದನ್ ಅಂತ, ಸ್ಪಂದನ ಬುದ್ಧಿಮಾಂದ್ಯ ಶಾಲೆ ಉಡುಪಿಯಿಂದ. ಮಾತಾಡಿ ಸರ್, ಮಾತಾಡಿ. ನನಗೆ ಆಕ್ಚುಲಿ ಸಂಬಂಧ ಇಲ್ಲ, ಇದು ದಕ್ಷಿಣ ಕನ್ನಡ. ಆದ್ರೂ ಕೂಡ ಇದು ನಿಜವಾಗಿ ಒಂದು ಅನ್ಯಾಯ. ಯಾಕಂದ್ರೆ ರಾಜಕೀಯ ಹಿತಾಸಕ್ತಿಗಾಗಿ ಇದೊಂದು ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ದಕ್ಷಿಣ. ಇವರು ಈಗಾಗಲೇ ಮಾತಾಡೋರು ಹೇಳಿದಾಗೇನೆ ಇದು ಕೆಲವೇ ವರ್ಷದಲ್ಲಿ ನಮ್ಮ ಮಂಗಳೂರು ಬರಗಾಲ ಎದುರಿಸುವ ಸಂದರ್ಭಗಳು ಎದುರಾಗ್ತಾ ಇದೆ. ಹಾಗಾಗಿ ಇದು ಅನ್ಯತಾ ತಪ್ಪು ಇದು. ಎಸ್ ಎಸ್ ಸರ್, ಧನ್ಯವಾದಗಳು ಸರ್. ಅದೇ ಅವರು ಕೂಡ ಮಾತಾಡ್ಬೇಕಾದ್ರೆ ಹೇಳಿದ್ರು, ಉಡುಪಿಯವರು, ನಮಗೆ ಅದು ಸಂಬಂಧ ಇಲ್ಲ. ಸೊ ಕರಾವಳಿಯಲ್ಲೂ ಈ ಭಾವನೆ ಇದೆಯಾ ಅಂತ ನಾವು ಬೇರೆ. ಇದರಲ್ಲಿ ಕೊನೆಯದಾಗಿ ಹೇಳ್ಬೇಕಾದಿಷ್ಟೇ, ಇವತ್ತಿವರು ಯೋಜನೆ ಮಾಡ್ತೇವೆ, ಅಷ್ಟು ಹಣ ಹಾಕ್ತೇವೆ, ಪೈಪ್ ಲೈನ್ ಮಾಡ್ತೇವೆ, ಅಲ್ಲಿ ಕೊಂಡೋಗ್ತೇವೆ, ಎಲ್ಲ ಸರಿ. ಇವರು ನಾಳೆ ಯೋಜನೆ ಎಲ್ಲಿಯಾದ್ರೂ ಫೇಲ್ ಆದ್ರೆ ಅದರ ಜವಾಬ್ದಾರಿ ಇರುವಂತವ್ರು ಯಾರು? ವಾಪಸ್ ಅದನ್ನು ಅದೇ ರೀತಿ ಮಾಡ್ಲಿಕ್ಕೆ, ಒಂದು ಬಿಲ್ಡಿಂಗ್ ಬಿದ್ದರೆ, ಒಂದು ಡ್ಯಾಮ್ ಬಿದ್ದರೆ, ಒಂದು ಇದು ಬಿದ್ದರೆ, ಅದು ವಿಧಾನಸೌಧ ಬಿದ್ದರೆ, ಒಂದು ಮೈಸೂರು ಅರಮನೆ ಬಿದ್ದರೆ, ಅದಕ್ಕಿಂತ ಭವ್ಯವಾದ ಅರಮನೆ ಕಟ್ಟುವಂತ ಟೆಕ್ನಾಲಜಿ ನಮ್ಮಲ್ಲಿದೆ. ಈ ನದಿ ಮೂಲ, ಈ ಪಶ್ಚಿಮ ಘಟ್ಟ ಒಮ್ಮೆ ಹಾನಿ ಆದ್ರೆ ಮತ್ತೆ ಯಾವುದೇ ಟೆಕ್ನಾಲಜಿಯಿಂದ ಮರುಸ್ಥಾಪಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ರಾಜಕೀಯ ವ್ಯವಸ್ಥೆ ಆಗಲಿ ಜನಗಳಲ್ಲಿ ನೋಡ್ಬೇಕು. ಮತ್ತೆ ನಾವು ನೇತ್ರಾವತಿ ಮಾಡಿ ನೋಡೋದಕ್ಕೆ ಇದು ಯಾಕೆಂದ್ರೆ ನದಿ ಮೂಲಕ್ಕೆ ಹಾನಿ ಆದ್ರೆ ಮತ್ತೆ ಆ ನದಿಯನ್ನು ಮರುಸ್ಥಾಪಿಸಲಿಕ್ಕೆ, ಮತ್ತೆ ಆ ನದಿ ಮೂಲವನ್ನು ನಮ್ಗೆ ಖಂಡಿತ ಸಾಧ್ಯ ಇಲ್ಲ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಒಂದೇ ಮಳೆಗೆ ನಮ್ಮ ಬಿಜಾಪುರದಲ್ಲಿ ಹೇಗೆ ಬಾನ್ ನೋಡಿಕೊಂಡು ಕೂತ್ಕೊಳ್ತಾರೆ, ಆ ಒಂದು ಪರಿಸ್ಥಿತಿ ನಿರ್ಮಾಣ. ಬಹಳ ಜನ, ನಾವು ಈಗ ಒಬ್ರು ರತ್ನಾಕರನ್ ಅವರು ಕೂಡ ಕರೆ ಮಾಡಿದ್ರು, ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳೋರಿಗೆ ನೀವು ಏನು ಹೇಳ್ತೀರಿ? ಅಂದ್ರೆ ನೀವು ಹೋದಂತವ್ರು, ಅಧ್ಯಯನ ಮಾಡಿದಂತವ್ರು, ಪರಿಸರದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಏನು ಆಗಬಹುದು ವೆರಿ ನೆಕ್ಸ್ಟ್ ಇದರ ಪರಿಣಾಮ? ಇಲ್ಲ, ಏನು ಆಗುದಿಲ್ಲ ಅಂತ ಹೇಳುವವರಿಗೆ ನಾನು ಈಗಲೂ ಹೇಳುದಷ್ಟೇ. ಈಗ ಅವ್ರು ಹೇಳಿದ್ರು ನೀವು ಹೋಗಿದ್ದೀರಾ ಅಂತ, ದಯವಿಟ್ಟು ಎತ್ತಿನಹೊಳೆ ಯೋಜನೆಗೆ ಹೋಗ್ಲಿ ಎಲ್ರು. ಅಲ್ಲಿಯ ಪರಿಸ್ಥಿತಿ ನೋಡಿದ್ರೆ, ಅಲ್ಲಿಯ ವಾಸ್ತವ ಚಿತ್ರಣ ನೋಡಿದ್ರೆ ಮಾತ್ರ. ನಾನು ಚಿಕ್ಕಬಳ್ಳಾಪುರದವರಿಗೆ ಹೇಳೋದು ಅಷ್ಟೇ, ನಿಮ್ಮನ್ನು ಬಕ್ರ ಮಾಡ್ತಾ ಇದ್ದಾರೆ, ನಿಮ್ಗೆ ಇಷ್ಟು ಕೋಟಿಯಿಂದ ದುಡ್ಡು ಕೊಟ್ಟು ಪೈಪ್ ಲೈನ್ ಮಾಡಿ ನಿಮ್ಗೆ ನೀರು ಕೊಡ್ತೇನೆ ಅಂತ ಹೇಳಿದ್ರೆ ನಿಮ್ಮನ್ನು ಅವರು ಬಕ್ರ ಮಾಡ್ತಾ ಇದ್ದಾರೆ. ದಯವಿಟ್ಟು ಎತ್ತಿನಹೊಳೆ ಯೋಜನೆ ಪ್ರದೇಶಕ್ಕೆ ಹೋಗಿ ನೋಡಿ. ನಮ್ಮ ಜಿಲ್ಲೆಯ ಜನಗಳಿಗೂ ನಾನು ಹೇಳುದು, ನಮ್ಮ ಸಚಿವರುಗಳು ಯಾರು ನೋಡಿದ್ದಾರೆ, ನಮ್ಮ ಸಚಿವರುಗಳು ಅಲ್ಲಿ ಹೋಗಿ ನೋಡ್ಲಿ, ಅಲ್ಲಿ ಚಿತ್ರ ನೋಡ್ಲಿ. ಯಾವ ನೀರು 24 TMC ನೀರು ಕೊಂಡೋಗ್ತಾರೆ. 1 TMC ಅಂದ್ರೆ 1000 ಮಿಲಿಯನ್ ಕ್ಯೂಬಿಕ್ ಫೀಟ್. ಅರಣ್ಯ ಸಚಿವರು ಶಿರಾಡಿ ಘಾಟ್ ತನಕ ಹೋಗಿ ರಸ್ತೆ ಉದ್ಘಾಟನೆ ಮಾಡಿ ಬರ್ತಾರೆ. ಇವರೆಲ್ಲ ಇದರ ಪರವಾಗಿ ಮಾತಾಡೋರು, ಏನು ಆಗುದಿಲ್ಲ ಅಂತ ಹೇಳುವವರು ದಯವಿಟ್ಟು ಎತ್ತಿನಹೊಳೆ ಹೋಗಿ ನೋಡಿ, ಅಲ್ಲಿ ಪರಿಸ್ಥಿತಿ ನೋಡಿ ಆಮೇಲೆ ಬಂದು ಮಾತಾಡ್ಲಿ. ಎಸ್ ಸರ್, ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಬಹುಶಃ ದಿನೇಶ್ ಒಳ್ಳ ಅವರು ಒಂದು ಮಾತನ್ನ ಹೇಳಿದ್ರು, ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆದ್ರೆ ಅದರ 10 ಪಟ್ಟು ಚಂದದ ಬಿಲ್ಡಿಂಗ್ ಅನ್ನು ನಾವು ಕಟ್ಟಬಹುದು, ಅಥವಾ ಒಂದು ಇನ್ಯಾವುದೋ ಒಂದು ವ್ಯವಸ್ಥೆ ಹಾಳಾಗೋದ್ರೆ, ನಾವು ಮಾನವ ನಿರ್ಮಿತ ವ್ಯವಸ್ಥೆ ಹಾಳಾಗೋದ್ರೆ ಅದನ್ನ ಮತ್ತೆ ಮರು ನಿರ್ಮಾಣ ಮಾಡಬಹುದು. ಆದ್ರೆ ಪ್ರಕೃತಿ ಹಾಳಾದ್ರೆ, ನದಿಯ ತಿರುವು ನಿಂತು ಹೋದ್ರೆ ಅದನ್ನ ಮತ್ತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಕಡೆಯಲ್ಲಿ ವಿಜ್ಞಾನಿಗಳು ಕೊಡ್ತಾ ಇರುವಂತ ವರದಿ. ಎತ್ತಿನಹೊಳೆ ಯೋಜನೆ ಕಾರ್ಯಸಾಧುವಾದಂಥ ಯೋಜನೆ ಅಲ್ಲ ಅನ್ನುವಂಥದ್ದು ಪರಿಸರವಾದಿಗಳು ಬಹಳ ಸಮಯದಿಂದ ಹೇಳ್ತಾ ಇದ್ದಾರೆ. ಪಶ್ಚಿಮ ಘಟ್ಟ ಹಾಳಾಗೋಗತ್ತೆ ಎತ್ತಿನಹೊಳೆ ಯೋಜನೆಯನ್ನ ಜಾರಿಗೆ ತಂದ್ರೆ ಅನ್ನುವಂಥದ್ದು ಈ ಭಾಗದ ಜನ ಮೊದಲಿಂದಲೂ ಕೇಳ್ತಾ ಇದ್ದಾರೆ, ನಮಗೆ ನೀರಿಲ್ಲದೆ ಆಗತ್ತೆ ಅಂತ. ಸರ್ಕಾರ ಹಠ ಹಿಡಿದು ಕೂತಿದೆ. ಬಟ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ
ಪಶ್ಚಿಮ ಘಟ್ಟ ಆಗಿರ್ಬೋದು, ನೇತ್ರಾವತಿ ನದಿ ಅನ್ನುವಂಥದ್ದು ನಾವು ಅಥವಾ ಸಿದ್ದರಾಮಯ್ಯ ಅವರು, ವೀರಪ್ಪ ಮೊಯ್ಲಿ ಅವರು ಅಥವಾ ಸದಾನಂದ ಗೌಡರು ಮಾಡಿರುವಂಥ ಖಾಸಗಿ ಆಸ್ತಿ ಖಂಡಿತ ಅಲ್ಲ. ಸೊ ಇಲ್ಲಿ ಗಮನ ಹರಿಸಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ನಾವು ಎಚ್ಚೆತ್ತುಕೊಳ್ಬೇಕಾದಂಥದ್ದು, ಯಾಕಂತ ಹೇಳಿದ್ರೆ ಈಗಾಗಲೇ ಪೈಪ್ಗಳು ಬಂದು ಬಿದ್ದಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟರು. ದೊಡ್ಡ ದೊಡ್ಡ ಪೈಪ್ಗಳು ಬಂದು ಬಿದ್ದಿದೆ ಅನ್ನುವಂಥದ್ದು. ಸೊ ನಾವು ಯಾವಾಗ ಎಚ್ಚರ ಆಗತ್ತೇವೆ ಅಂತ ಅನ್ನುವಂಥದ್ದು ಗೊತ್ತಿಲ್ಲ. ಕಯ್ಯಾರ ಕಿಂಜನ್ ರೈಗಳು ಹೇಳಿದಂತೆ ಬೆಂಕಿ ಬಿದ್ದಿದೆ ಮನೆಗೆ, ಬಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ